ಕೋವಿಡ್-19 ಎನ್ನುವ ರೋಗ ಸಾವಿನ ಸನಿಹ ಕೊಂಡೊಯ್ಯುವ ರೋಗಾಣುವಲ್ಲ. ಧೃತಿಗೆಡಬೇಕಿಲ್ಲ. ಇದೊಂದು ರೋಗವಷ್ಟೇ. ಅದಕ್ಕೆ ಮಾರಿ ಮಹಾಮಾರಿ ಎನ್ನುವುದು ಸೂಕ್ತವಲ್ಲ. ಇದೊಂದು ಸಾಂಕ್ರಾಮಿಕ ರೋಗವಷ್ಟೇ. ಆದರೆ ಅದಕ್ಕೆ ಜನರು ಹಾಗೂ ಮಾಧ್ಯಮದವರು ಮಹಾ ಎನ್ನುವ ಪದ ಪ್ರಯೋಗಿಸಿ ಮಹಾಮಾರಿಯನ್ನಾಗಿಸಿ ಇನ್ನಷ್ಟು ಈ ರೋಗವನ್ನು ಭೀಕರಗೊಳಿಸಿದರು. ಆಧಾರರಹಿತ ಸುದ್ದಿಗಳಿಂದ ಜನರನ್ನು ಆತಂಕಗೊಳಿಸಿದ್ದು ಸತ್ಯ. ಒಂದು ಮಾತಿದೆಯಲ್ಲ, ಯಾವ ರೋಗಕ್ಕೂ ರಾಮಬಾಣಗಳಂತ ಔಷಧ, ಚಿಕಿತ್ಸೆ, ಪರಿಹಾರವಿದೆ ಅಂತ. ಆದರೆ ಸಂಶಯ ಮತ್ತು ಹೆದರಿಕೆಗೆ ಯಾವ ಟಾನಿಕ್, ಔಷಧಗಳು ಇದುವರೆಗೂ ತಯಾರಾಗಿಲ್ಲ. ನಮ್ಮ ಆತ್ಮಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯೇ ಅದಕ್ಕೆ ಪರಿಹಾರ. ಸಮಾಜದಲ್ಲಿ ಜನರು ಬಾಧೆಗೊಳಗಾದದ್ದು ಇಲ್ಲಿಯೇ. ಕೊರೋನಾ ಅಲ್ಲ, ಅದು ಕೇವಲ ಕಾರಣ. ಇಲ್ಲಿ ಸಂಶಯ, ಹೆದರಿಕೆಗಳೇ ಹಾಗೂ ಇತರರ ಉತ್ಪ್ರೇಕ್ಷೆಯ ಮಾತುಗಳೇ ಸಾರ್ವಜನಿಕರನ್ನು ಭಯಭೀತಗೊಳಿಸಿದೆ. ನಮಸ್ಕಾರ, ನಾನು ಡಾಕ್ಟರ್ ಸುರೇಶ್ ರಾವ್ ಅಂತೇಳಿ. ನಾನು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ MI ಆಸ್ಪತ್ರೆ ಪಂಪಲ್ ಮಂಗಳೂರಿನ ನಿರ್ದೇಶಕ ಮತ್ತು ಕ್ಯಾನ್ಸರ್ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಬಂದದ್ದು ಯಾಕಂದರೆ ನಾವು ಈ ಕೋವಿಡ್ ಸಮಸ್ಯೆ ಮತ್ತು ಕ್ಯಾನ್ಸರ್ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಕ್ಯಾನ್ಸರ್ ಒಂದು ದೊಡ್ಡ ಸಮಸ್ಯೆ ಅಂಥೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ಜಾಗತಿಕವಾಗಿ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಹೊಸ ಕ್ಯಾನ್ಸರ್ ರೋಗಿಗಳು 18 ಮಿಲಿಯನ್ ಅಂದರೆ 1,80,00,000 ಜನ ಹೊಸ ಕ್ಯಾನ್ಸರ್ ರೋಗಿಗಳು ಡಯಾಗ್ನೋಸ್ ಆಗ್ತಾರೆ. ಹಾಗೆ ನೋಡುವುದಾದರೆ 9 ಮಿಲಿಯನ್ ಅಂದರೆ 9.6 ಅಂದರೆ 96 ಲಕ್ಷ ಜನ ಕ್ಯಾನ್ಸರಿಂದ ಮೃತಪಡ್ತಾರೆ ವರ್ಷಕ್ಕೆ ಇಡೀ ಜಗತ್ತಲ್ಲಿ. ಮತ್ತು ಕ್ಯಾನ್ಸರಿಂದ ಬಾಳುವ ಜನರು 5 ವರ್ಷ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ ಗುಣಮುಖ ಆದರೆ ನಾವು ಗುಣ ಆಗಿದ್ದೇವೆ ಅಂತ ಹೇಳ್ತೇವೆ. ಅಂಥವರು 4.25 ಕೋಟಿ ಜನ ಇದ್ದಾರೆ ಇಡೀ ಜಗತ್ತಲ್ಲಿ. ಇದು ಜಗತ್ತಿನ ಸಮಸ್ಯೆ ಕ್ಯಾನ್ಸರ್ ಬಗ್ಗೆ. ಮತ್ತು ಈಗ ನಾವು ಭಾರತದ ಸಮಸ್ಯೆ ಅಂತ ಹೇಳಿದರೆ, ನಮ್ಮಲ್ಲಿ ಎಷ್ಟು ಜನ ಕ್ಯಾನ್ಸರ್ ರೋಗಿಗಳು ವರ್ಷಕ್ಕೆ ಡಯಾಗ್ನೋಸ್ ಆಗ್ತಾರೆ, ನ್ಯೂ ಕೇಸಸ್ ಅಂತ ಹೇಳೋದು ನಾವು. ಅದು ಸಾಧಾರಣ 12 ಲಕ್ಷ ಇತ್ತು 2018 ಅಲ್ಲಿ. ಈಗ ಈ ವರ್ಷದ ರಿಪೋರ್ಟ್ ಪ್ರಕಾರ 14 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳು ನಮ್ಮ ಇಡೀ ಭಾರತದಲ್ಲಿ ಡಯಾಗ್ನೋಸ್ ಆಗ್ತವೆ. ಕ್ಯಾನ್ಸರು ಡೆತ್ ರೇಟ್, ವರ್ಷಕ್ಕೆ ಎಷ್ಟು ಜನ ಕ್ಯಾನ್ಸರಿಂದ ಮೃತಪಡ್ತಾರೆ, ಅದು ಸಾಧಾರಣ 8.4 ಲ್ಯಾಕ್ಸ್ ಅಷ್ಟು ಜನ, ಅಂದರೆ 8,40,000 ಜನ ಈ ಕ್ಯಾನ್ಸರ್ ರೋಗಿಗಳು, ಬೇರೆ ಬೇರೆ ಚಿಕಿತ್ಸೆಯಲ್ಲಿರುವವರು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದವರು ಮತ್ತು ಕ್ಯಾನ್ಸರಿಂದ ಡಯಾಗ್ನೋಸ್ ಆದವರು, ಇದರೆಲ್ಲ ನೋಡಿದರೆ ವರ್ಷಕ್ಕೆ ಈ ಕ್ಯಾನ್ಸರ್ ಕಾಯಿಲೆಯಿಂದ 8,40,000 ಜನ ಮೃತಪಡ್ತಾರೆ. ಸೊ ಇದು ನಿಮಗೆ ಈ ಸಮಸ್ಯೆ ಎಷ್ಟು ದೊಡ್ಡದಿದೆ ಅಂತೇಳಿ ನಾನು ನಿಮಗೆ ಈ ನಂಬರ್ ಹೇಳಿದ್ದು. ಈಗ ಇಂಥದ್ದಿರುವಾಗ, ಈ ಸಮಸ್ಯೆ ಇರುವಾಗ ನಾವು ಕ್ಯಾನ್ಸರ್ ಬಗ್ಗೆ ತುಂಬ ಸರ್ಕಾರ ಎಲ್ಲರೂ ಜಾಗ್ರತೆ ವಹಿಸೋದು ಯಾಕೆ ಅಂತ ಹೇಳಿದರೆ ಇದೇ ಕಾರಣ. ಯಾಕಂದರೆ ಅದು ದೊಡ್ಡ ಸಮಸ್ಯೆ ಇಡೀ ಜಗತ್ತಲ್ಲಿ. ಈಗ ನಮ್ಮ ಕ್ಯಾನ್ಸರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಬೇಗ ಬರೋದು. ಅಂದರೆ ಕ್ಯಾನ್ಸರಲ್ಲಿ ಸ್ಟೇಜ್ ಅಂತಿದೆ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜ್. ಅದರಲ್ಲಿ ಫಸ್ಟ್ ಸ್ಟೇಜಲ್ಲಿ ಬಂದರೆ 90% ಕ್ಯಾನ್ಸರ್ಗಳು ಗುಣ ಆಗ್ತವೆ. ಸೊ ನಮಗೆ ಅಂದರೆ ಪೇಷಂಟ್ ಬೇಗ ಬರೋದು ಅದು ಒಂದು ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಕ್ಯೂರ್, ಅಂದರೆ ಗುಣ ಆಗಲಿಕ್ಕೆ. ಹಾಗಿರುವಾಗ ಇಷ್ಟು ಆದರೂ ಅಂದರೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ಗುಣ ಆಗ್ತದೆ ಅಂಥೇಳಿ ಎಲ್ಲಿಗೆ ಗೊತ್ತಿದ್ದರೂ ನಮ್ಮ ದೇಶದಲ್ಲಿ ಆಲ್ರೆಡಿ ಕ್ಯಾನ್ಸರ್ ರೋಗಿಗಳು ಬರುವಾಗ 2ನೇ ಅಥವಾ 3ನೇ ಸ್ಟೇಜ್ ತಲುಪ್ತದೆ. ಈಗ ಕೋವಿಡ್ ಒಂದು ಸಮಸ್ಯೆಯಾಗಿ ಬಂದಿದೆ ಜಾಗತಿಕವಾಗಿ. ಅದು ಇಡೀ ವರ್ಲ್ಡಲ್ಲಿ ಒಂದು ಪ್ಯಾಂಡಮಿಕ್ ಅಂತ ಹೇಳ್ತೇವೆ, ವೈರಲ್ ಇನ್ಫೆಕ್ಷನ್. ಅದರಿಂದ ಜನರಿಗೆ ತೊಂದರೆ ಆಗಿದೆ. ಈ ತೊಂದರೆಗಳಿಂದ ಈ ಕ್ಯಾನ್ಸರಿಗೆ ಏನು ಪರಿಣಾಮ ಬಿದ್ದಿದೆ ಅಂತೇಳಿ ನಾವೀಗ ನಮ್ಮ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಈಗ ಕೋವಿಡ್ ಒಂದು ವೈರಲ್ ತೊಂದರೆ, ಅದರ ಬಗ್ಗೆ ನಾನು ಮತ್ತೆ ನಿಮ್ಗೆ ಹೇಳ್ತೇನೆ. ಫಸ್ಟ್ ಕ್ಯಾನ್ಸರ್ ಬಗ್ಗೆ ನೋಡುವ. ಈಗ ಕೋವಿಡ್ 4 ತಿಂಗಳಿಂದ ಇದೆ. ಈಗ ಕ್ಯಾನ್ಸರ್ ರೋಗಿಗಳು ಇದರಿಂದ ಕೋವಿಡಿಂದ ಏನೇನು ಸಮಸ್ಯೆ ಆಗಿದೆ ಅಂತೇಳಿ, ಕ್ಯಾನ್ಸರಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಈಗ 3 ಟೈಪಿದು ಪ್ರಾಬ್ಲಮ್ಗಳಿದೆ ಕ್ಯಾನ್ಸರ್ ರೋಗಿಗಳಿಗೆ. ಒಂದು ಚಿಕಿತ್ಸೆ ಆದವರು, ಈಗ 2 ವರ್ಷ ಮುಂಚೆ 3 ವರ್ಷ ಮುಂಚೆ ಚಿಕಿತ್ಸೆ ಆಗಿದೆ, ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿದೆ, ಅವರು ಗುಣಮುಖ ಆಗಿದ್ದಾರೆ. ಅವರಿಗೆ ನಾವು 4 ತಿಂಗಳಿಗೆ ಒಂದು ಸರ್ತಿ ಹೀಗೆ ಚೆಕಪ್ ಅಂತ ಹೇಳ್ತೇವೆ, ಫಾಲೋಅಪ್ ಅಂತ ಹೇಳೋದು. ಅದು ಕ್ಯಾನ್ಸರ್ ರೋಗಿಗಳು ಯೂಶಲಿ 5 ವರ್ಷವರೆಗೆ ನಾವು ನೋಡ್ತಾ ಇರ್ತೇವೆ, ಕೆಲವರಿಗೆ ಜಾಸ್ತಿ ವರ್ಷ ಕೂಡ ನಾವು ಹೇಳ್ತೇವೆ ಬರಲಿಕ್ಕೆ. ಸೊ ಈ 4 ತಿಂಗಳಿಗೆ ಒಂದು ಸರ್ತಿ ಬರುವ ರೋಗಿಗಳು, ಅದೊಂದು ನಾವು ಈಗ 18,000 ರೋಗಿಗಳನ್ನು MIದಲ್ಲಿ ಚಿಕಿತ್ಸೆ ಮಾಡಿದ್ದೇವೆ. ಬೆಂಗಳೂರಿನ ಕಿದ್ವಾಯಿ ಹಾಸ್ಪಿಟಲ್ ಆದಮೇಲೆ ಇಡೀ ನಮ್ಮ ಕರ್ನಾಟಕದಲ್ಲಿ MI ಆಸ್ಪತ್ರೆ ಅತಿ ದೊಡ್ಡ ಆಸ್ಪತ್ರೆ. ಎಸ್ಪೆಷಲಿ ಈ ಬಡ ರೋಗಿಗಳನ್ನು BPL ಕಾರ್ಡಿಂದ ಸಂಪೂರ್ಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಸಂಸ್ಥೆ. ಸೊ ಇಷ್ಟು ರೋಗಿಗಳು ನಾವು ಟ್ರೀಟ್ಮೆಂಟ್ ಮಾಡುವಾಗ ಅದರಲ್ಲಿ 60% ಶೇಕಡ ಬದುಕಿದ್ದಾರೆ. ಅಂದರೆ 10,000 ಕ್ಯಾನ್ಸರ್ ರೋಗಿಗಳು ಬದುಕಿದ್ದವರು ಇದ್ದಾರೆ MIದಲ್ಲಿ ಟ್ರೀಟ್ಮೆಂಟ್ ಆದ ಮೇಲೆ.
ಈಗ ಅವ್ರು 4 ತಿಂಗಳಿಗೆ ಒಂದು ಸರ್ತಿ ಬರಬೇಕು. ಈಗ ಕೋವಿಡ್ ಇರೋದ್ರಿಂದ ಅವರಿಗೆ ಬರುವ ಸಮಸ್ಯೆ. ಹಾಗೆ ನಾವು ಅವರಿಗೆ ಯೂಶ್ವಲಿ ಅಂಥವರಿಗೆ ಟ್ರೀಟ್ಮೆಂಟ್ ಆದವರಿಗೆ ನಾವು ಫೋನ್ ಮುಖಾಂತರ ಅವರಿಗೆ ಒಂದು ಕನ್ಸಲ್ಟೇಷನ್ ಮಾಡಿ ಏನು ತೊಂದರೆ ಇದೆ ಅಂತ ಹೇಳಿ ಅವರ ಫೈಲ್ ನೋಡಿ ಅವ್ರಿಗೆ ಬರಬೇಕಾ ಅಥವಾ ಅವ್ರಿಗೆ ಬೇರೆ ಫೋನಲ್ಲಿ ಏನಾದರೂ ಅವರಿಗೆ ಚಿಕಿತ್ಸೆ ಕೊಡ್ಬೋದು ಏನಂತೇಳಿ ನಾವು ನೋಡ್ತೇವೆ. ಸೊ ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದವರಿಗೆ. ಸೆಕೆಂಡ್, ಈಗ ಇನ್ನೊಂದು ನಮ್ಮಲ್ಲೀಗ ಮಾರ್ಚಿಂದ ಕೋವಿಡ್ ಇದೆ ಅಂತ ಹೇಳಿದಲ್ಲ, ಈಗ ಮಾರ್ಚ್ವರೆಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ದು ತುಂಬ ರೋಗಿಗಳಿರ್ತವೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಅದು ಒಂದಿನದ ಟ್ರೀಟ್ಮೆಂಟ್ ಅಲ್ಲ, ಅದು 6 ತಿಂಗಳಿದ್ದು ಟ್ರೀಟ್ಮೆಂಟ್ ಜನರಲಿ 3rd ಸ್ಟೇಜ್ 2nd ಸ್ಟೇಜ್ ಬರುವಾಗ. ಈಗ ಕೀಮೊಥೆರಪಿ ಚಿಕಿತ್ಸೆ ಅಂದರೆ 6 ಸೈಕಲ್ ಕೊಡಬೇಕು 3 ವಾರಕ್ಕೆ ಒಂದು ಸರ್ತಿ. ಅಂಥದ್ದಕ್ಕೆ ರೋಗಿಗಳಿಗೆ ಈಗ 3 ಸೈಕಲ್ ಆದಮೇಲೆ 4 ಸೈಕಲ್ ಆದಮೇಲೆ ಅಂಥವ್ರು ತುಂಬ ರೋಗಿಗಳು ಈ ಕೋವಿಡ್ ಅಂಥೇಳಿ ಬರಲಿಲ್ಲ. ಈ ಕ್ಯಾನ್ಸರ್ ರೋಗದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ನೀವು ಅರ್ಧ ಟ್ರೀಟ್ಮೆಂಟ್ ಮಾಡಿ ಬಿಟ್ಟರೆ ಮತ್ತೆ ಪುನಃ ಕಾಯಿಲೆ ಬೆಳೆದ್ರೆ ಅದು ಗೆಡ್ಡೆ, ಅದು ಬೆಳೆದರೆ ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ 3-4 ತಿಂಗಳಲ್ಲಿ ಮೃತಪಡ್ತಾರೆ ಅವರು, ಡೆತ್ ಆಗುತ್ತೆ. ಸೊ ನಮಗೆ ಟ್ರೀಟ್ಮೆಂಟ್ ಟೈಮ್ ಅಂದರೆ ಅದು ಸೀಕ್ವೆನ್ಸ್ ಹೇಳ್ತೇವೆ ನಾವು, 3 ವಾರಕ್ಕೆ ಒಂದು ಸರ್ತಿ ಕರೆಕ್ಟ್ ಟೈಮಿಗೆ ಬರಬೇಕು. ನಾವು ಅದಕ್ಕೆ ಡೇಟ್ ಕೊಡ್ತೇವೆ ಎಲ್ಲ ಪೇಷಂಟಿಗೆ, ಇವತ್ತು ಬನ್ನಿ ಆ ಡೇಟ್, 3 ವಾರ ಬಿಟ್ಟು ಈ ಡೇಟಿಗೆ ಬನ್ನಿ. ನಾವು 3 ವಾರ ಅಂತ ಹೇಳೋದಲ್ಲ, ಡೇಟ್ ಕೊಡೋದು. ಸೊ ಈಗಿರುವಾಗ ಈ ಕೋವಿಡ್ ಸಮಸ್ಯೆಯಿಂದ 70% ನಮ್ಮ ಪೇಷಂಟ್ ಟ್ರೀಟ್ಮೆಂಟ್ ಆಗ್ತಾ ಇರೋರು ಎಲ್ಲ ಬರಲಿಲ್ಲ, ಲೇಟ್ ಬಂದಿದ್ದಾರೆ. 2 ತಿಂಗಳು ಬಿಟ್ಟು ನಾವು ಫೋನ್ ಮಾಡಿ ಸಮಸ್ಯೆಗಳು ನಿಮ್ಗೆ ಗೊತ್ತಿದೆ, ಲಾಕ್ಡೌನು, ಅಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಪೇಪರ್ಸ್ ಕೊಡಬೇಕು, ಹಾಗೆ ಈ ಭಯದಿಂದ ಅವ್ರಿಗೆ ಬರಲಿಕ್ಕಾಗ್ತಾ ಇರಲಿಲ್ಲ. ಹೀಗೆ ಒಂದು 70% ಪೇಷಂಟ್ ಅವರು ಸಮಸ್ಯೆಗೆ ಒಳಗಾಗಿದ್ದಾರೆ. 3rd ಸ್ಟೇಜ್ ಇದ್ದವರು, 4th ಸ್ಟೇಜ್, 2nd ಸ್ಟೇಜ್ ಇದ್ದವರು, ಇಂಥದ್ದಾಗಿ ಅವರು ಈಗ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಿ ಜಾಸ್ತಿ ಉಪಯೋಗ ಆಗಲಿಕ್ಕಿಲ್ಲ. ಅವರ ಯೂಶ್ವಲಿ ಕ್ಯಾನ್ಸರ್ ಕಾಯಿಲೆ ಕೈಯಿಂದ ತಪ್ಪಿ ಹೋಗುತ್ತೆ, ಅವರೊಂದು 3-4 ತಿಂಗಳಲ್ಲಿ ಡೆತ್ ಆಗುತ್ತೆ. ಸೊ ಇದೊಂದು ನಮಗೆ ಸಮಸ್ಯೆ ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೇವೆ. ಡಾಕ್ಟ್ರಾಗಿ ನಮಗೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅರ್ಧ ಟ್ರೀಟ್ಮೆಂಟ್ ಮಾಡಿ ಬರದೇ ಇರೋದು. ಆದರೆ ಅವರಿಗೆ ಈ ಕಾರಣಗಳು ಬರಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ. ಇದು 2ನೇ ರೋಗಿಗಳು. ಇನ್ನೊಂದು 3rd ಅಂದರೆ ಹೊಸ ಕ್ಯಾನ್ಸರ್ ಬರುವಂಥವ್ರು, ಅಂದರೆ ಹೊಸದಾಗಿ ಈಗ ಅವರಿಗೆ ಯಾರಿಗೆ ಕ್ಯಾನ್ಸರ್ ಇದು ತೊಂದರೆ ಇದೆ, ಅಂದರೆ ಬಾಯಲ್ಲಿ ಒಂದು ಸಣ್ಣ ಹುಣ್ಣಿದೆ. ಮುಂಚೆ ಆದರೆ 1 ವಾರದಲ್ಲಿ ಅವ್ರು ಬರ್ತಿದ್ರು, ಹೋಗುವ ನಾವು ಆಸ್ಪತ್ರೆಗೆ ಹೋಗಿ ನೋಡುವ, ಅವ್ರ ಲೋಕಲ್ ಡಾಕ್ಟ್ರಲ್ಲಿ ಓಪನ್ ಇತ್ತು, ಅವ್ರು ಹೇಳ್ತಿದ್ರು ಹೀಗೆ ನಿಮ್ಮ ಕ್ಯಾನ್ಸರ್ ಇರ್ಬೋದು, ಆಸ್ಪತ್ರೆಗೆ ಹೋಗಿ ಅಂತೇಳಿ. ಬಯಾಪ್ಸಿ ಮಾಡಿ 1 ವಾರದೊಳಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ನಮಗೆ 1 ವಾರ ಅಂದರೆ ತುಂಬ ದೊಡ್ಡದು ಕ್ಯಾನ್ಸರಲ್ಲಿ. ಆದರೆ ಈಗ ಅಂಥ ರೋಗಿಗಳು, ಅಂದರೆ ಹೊಸ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಬರುವಂಥ ರೋಗಿಗಳು ಈ ಭಯದಿಂದ ಮತ್ತು ಈ ಟ್ರಾನ್ಸ್ಪೋರ್ಟ್ ಇಲ್ಲ, ಮತ್ತು ಮೋಸ್ಟ್ ಫೋಕಸ್ ಈ ಕೋವಿಡ್ ಇರೋದ್ರಿಂದ 50-60% ನಾನು ಜಾಸ್ತಿ ಹೇಳ್ಬೋದು, ಭಯದಿಂದ ಮತ್ತು ಕಾಯಿಲೆ ಸಿಮ್ಟಮ್ಸ್ ಇದ್ದರೂ ಅವ್ರಿಗೆ ತೊಂದರೆ ಇದೆ ಅಂತ ಗೊತ್ತಿದ್ದರೂ ಅದನ್ನು ಪೋಸ್ಟ್ಪೋನ್ ಮಾಡಿ ತುಂಬ ಮಂದಿ ನಾವು ಟ್ರೀಟ್ಮೆಂಟ್ ಮಾಡದೇ ಇರುವ ಸ್ಟೇಜಲ್ಲಿ ಬಂದಿದ್ದಾರೆ. ಸೊ ಇದು 3ನೇದು ದೊಡ್ಡ ಸಮಸ್ಯೆ ಈ ಕೋವಿಡಿಂದ. ಸೊ ಇದಕ್ಕೆಲ್ಲ ನಾವು ಯಾರು ಜವಾಬ್ದಾರಿ ಆಗ್ತಾರೆ ಅಂತೇಳಿ ನೋಡಬೇಕಾಗ್ತದೆ. ಅಂದರೆ ಎಷ್ಟು ಜನರು ಈಗ ಕ್ಯಾನ್ಸರಿಂದ ಅವರಿಗೆ ಮೃತಪಡ್ತಾರೆ ಈ ಕೋವಿಡ್ ಕಾಯಿಲೆ ಅಂತೇಳಿ. ಸೊ ಅದಕ್ಕೆ ನಾವು ತುಂಬ ಚಿಂತೆ ಮಾಡಬೇಕು. ಈಗ ಆಲ್ರೆಡಿ ನಾವು ಎಂತ ಮಾಡಲಿಕ್ಕಾಗೋದಿಲ್ಲ. ಇನ್ನು ಮುಂದೆ ಈಗಂದರೆ ಈ ಕೋವಿಡನ್ನು ಇನ್ನೊಂದು 2 ವರ್ಷ ಇರ್ಬೋದು. ಸೊ ಇದು ವೈರಸ್ ಎಲ್ರಿಗೂ ಗೊತ್ತಿರಬೇಕು ಅದರದ್ದು. ಹೆದರಿ ಮನೇಲಿ ಕೂತ್ಕೊಂಡ್ರೆ ಇದು ಆಗುವಂಥದ್ದಲ್ಲ. ಅದು ನಾವು ಎಪಿಡೆಮಾಲಜಿಕಲ್ ಸ್ಟಡಿ, ಅದನ್ನು ವೈರಸ್ ಹೇಗೆ ಬಿಹೇವ್ ಮಾಡ್ತದೆ ನಮ್ಗೆ ಜನರಲಿ ಗೊತ್ತಿದೆ. ಇದೊಂದು ಹೊಸ ವೈರಸ್, ಇದರ ಬಿಹೇವಿಯರ್ ಸ್ವಲ್ಪ ಬೇರೆ ಇರ್ಬೋದು, ಆದರೆ ವೈರಲ್ ಬಿಹೇವಿಯರ್ ಜನರಲಿ ಸೇಮ್ ಇರುತ್ತೆ. ಈಗ ಒಂದು 2 ತಿಂಗಳಲ್ಲಿ ಹೋಗುವಂಥದ್ದಲ್ಲ. ಸೊ ಹಾಗೆ ಬೇರೆ ಕಾಯಿಲೆ ಇರುವವರು ಅವರಿಗೆ ಏನು ಮಾಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ ನಾನು ನಿಮ್ಗೆ ಹೇಳಿದಾಗೆ ಟೈಮ್ ಇಂಪಾರ್ಟೆಂಟ್. ಈ ಟೈಮ್ ಡಿಲೇ ಮಾಡಿದರೆ ಕ್ಯಾನ್ಸರಲ್ಲಿ ದೊಡ್ಡ ತೊಂದರೆಗಳಾಗ್ತದೆ. ಈಗ ಇದು ಕ್ಯಾನ್ಸರ್ ರೋಗಿಗಳಿಗೆ. ಮತ್ತು ಇದು ಇನ್ನೊಂದು ಸೆಕೆಂಡು ಕೋವಿಡಲ್ಲಿ ಏನಾಗಿದೆ ಅಂಥೇಳಿ, ಕೋವಿಡ್ ಅದು ಕೊರೋನಾ ವೈರಸ್ ಅಂಥೇಳಿ RNA ವೈರಸ್. ಬೇರೆ ವೈರಸ್ಗಿಂತ ಸ್ವಲ್ಪ ಇನ್ಫೆಕ್ಷನ್ ಒಬ್ಬರಿಂದ ಹರಡೋದು ಜಾಸ್ತಿ. ಮತ್ತು ಅದರಲ್ಲಿ ಕೆಲವರಿಗೆ 80% ಏನೂ ಆಗೋದಿಲ್ಲ, ನಮಗೆ ಅದು ವೈರಸ್ ಬಂದು ಹೋಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಮತ್ತಿನ್ನು ಒಂದು 10% ಸ್ವಲ್ಪ ಜ್ವರ ಬರ್ಬೋದು, ಇನ್ನೊಬ್ಬರಿಗೆ ಇನ್ನೂ ಸ್ವಲ್ಪ ಕೆಮ್ಮು ಸ್ವಲ್ಪ ಜಾಸ್ತಿ ಇರ್ಬೋದು. ಮತ್ತು 5% 3% ಜನರಿಗೆ ಸಿವಿಯರ್ ಆಗಿ ಅವ್ರು ಮೃತಪಡ್ತಾರೆ. ಜನರಲಿ ಕೋವಿಡಂದೇ ಮೃತಪಟ್ಟವರು ನಾವು ಈಗ ವೆಸ್ಟರ್ನ್ ಡೆಮೋಕ್ರಸಿಯಲ್ಲಿ ಅಂತ ಹೇಳ್ತೇವೆ, ಈಗ ಸ್ಪೇನ್, ಇಟಲಿ, ಅಮೆರಿಕ ಅಲ್ಲಿ ನೋಡಿದರು. ಯೂಶ್ವಲಿ ಪ್ರಾಯದವರು ಮತ್ತು ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕ್ಯಾನ್ಸರ್ ಇವರಿದ್ದವರಿಗೆ ಮಾರ್ಟ್ಯಾಲಿಟಿ ಜಾಸ್ತಿ, ಡೆತ್ ರೇಟ್ ಜಾಸ್ತಿ. ಈಗ ಕರ್ನಾಟಕದಲ್ಲಿ ಈಗ ಆಲ್ರೆಡಿ 2,000ಕ್ಕಿಂತ ಜಾಸ್ತಿ ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ನೋಡಿದರೆ 50 ವರ್ಷದಿಂದ ಕಮ್ಮಿ ಇದ್ದವರು ತುಂಬ ಜನ ಮೃತಪಟ್ಟಿದ್ದಾರೆ, 525 ಮೊನ್ನೆ ನಾನು ಪೇಪರಲ್ಲಿ ನೋಡಿದ್ದೇನೆ. ಸೊ ಕಮ್ಮಿ ವಯಸ್ಸಿನವರು ಕೂಡ ಮೃತಪಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ ದೇಶದಲ್ಲಿ
50% ಅವರಿಗೆ ಡಯಾಬಿಟೀಸ್ ಇದೆ ಅಂತ ಗೊತ್ತಿರೋದಿಲ್ಲ, ಯಾಕಂದರೆ ಅವರು ಟೆಸ್ಟ್ ಮಾಡೋದಿಲ್ಲ. ಬಿ ಪಿ ಇದೆ ಅಂತ ಗೊತ್ತಿರೋದಿಲ್ಲ. ಸೊ 45 ಇಯರ್ಸ್ 50 ಇಯರ್ಸಲ್ಲಿ ಕೂಡ ಬಿ ಪಿ ಶುಗರ್ ಎಲ್ಲ ಇರುತ್ತೆ. ಏನೋ ತೊಂದರೆ ಇಲ್ಲದಿದ್ದರೆ ಡಾಕ್ಟರ್ ಹತ್ರ ಹೋಗಲಿಕ್ಕಿಲ್ಲ. ತುಂಬ ಮಂದಿಗೆ ಶುಗರ್ ಇದೆ ಅಂತ ಕೂಡ ಗೊತ್ತಿರಲ್ಲ, ಬಿ ಪಿ ಇದೆ ಅಂತ ಗೊತ್ತಿರಲ್ಲ. ಹಾಗೆ ಈಗ 50ಕ್ಕಿಂತ ಕಮ್ಮಿದ್ದವರು ಕೂಡ ಮೃತಪಡ್ತಾ ಇದ್ದಾರೆ. ಸೊ ಈಗ ಇದರಿಂದ ಭಯ ಆಗಿದೆ, ಸಡನ್ ಒಬ್ಬರು 5-6 ದಿನದಲ್ಲೇ ಮೃತಪಡ್ತಾರೆ ಅಂಥೇಳಿ ಕೋವಿಡ್ ಇದು ಭಯ ಆಗಿದೆ. ಸೊ ಇದು ನಾವು ನೋಡೋದಂದರೆ ನಾವು ಈಗ ಭಯಪಡುವ ಕಾರಣ ಏನು ಅಂತೇಳಿ, ಇದಂದರೆ ನಾವು ಫಸ್ಟಿಂದ ಈಗ ಏನು ಮಾಡಿದ್ದೇವೆ ಅಂತೇಳಿದರೆ, ಕೋವಿಡ್ ಅಂತೇಳಿದರೆ ಒಂದು ಭಯವನ್ನು ಹುಟ್ಟಿಸಿದ್ದೇವೆ ನಾವು ಎಲ್ಲ ಜನರಲ್ಲಿ, ಬಂದರೆ ಏನೋ ಆಗ್ತದೆ. ಸೊ ಅದು ಸಿವಿಯರ್ ಭಯದಿಂದ ಈಗ ಅಂದರೆ ನಮ್ಮ ದೇಶದಲ್ಲಿ ನಮ್ಮದೊಂದು ಸ್ವಾಭಿಮಾನ ಬಿಹೇವಿಯರ್ ಇದೆ. ಅಂದರೆ ಯಾರೋ ಒಬ್ಬರಿಗೆ ಇನ್ನೊಬ್ಬರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ಕೂಡ ಅವರಿಗೆ ಬೇರೆಯವರೊಂದು ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ಟಿ ಬಿ ಇದೆ ಅಂತೇಳಿ ನೋಡಿದರೆ ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ಏಡ್ಸ್ ಇದೆ ಅಂತೇಳಿ ನೋಡಿದರೆ ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ. ಈಗ ಕೋವಿಡ್ ಅಂತ ಹೇಳಿದ ಕೂಡಲೇ ಅದೇ ರೀತಿಯಲ್ಲಿ ಜನರು ಇನ್ನೊಬ್ಬರನ್ನು ನೋಡ್ತಾ ಇದ್ದಾರೆ. ಜನರಿಗೆ ಅದು ಅವರ ಸ್ವಾಭಿಮಾನಕ್ಕೆ ತುಂಬ ಒಂದು ನೋವನ್ನು ತರುವಂಥದ್ದು. ಯಾಕಂದರೆ ಈಗ ನಾವು ಕ್ಯಾನ್ಸರ್ ಇದ್ದರೆ ಅವ್ರ ಮನೇಲಿ ಬೋರ್ಡ್ ಹಾಕೋದಿಲ್ಲ, HIV ಇದ್ದರೆ ಅವರ ಮನೆಯಲ್ಲಿ ಬೋರ್ಡ್ ತಾಗಿಸೋದಿಲ್ಲ, ಟಿ ಬಿ ಇದ್ದರೆ ಬೋರ್ಡ್ ಹಾಕೋದಿಲ್ಲ, ಇದು ನಿಮಗೆ ಆ ಮನೆಯಲ್ಲಿ ಟಿ ಬಿ ಇದೆ ಅಂತೇಳಿ. ಸೊ ಈಗ ಕೋವಿಡ್ ಇರುವಾಗ ನಾವು ಅದನ್ನು ಪ್ಯಾಂಡಮಿಕ್ ಇರುವ ಕಾರಣ ಬೋರ್ಡ್ ಹಾಕ್ತೇವೆ, ಸ್ಟಿಕ್ಕರ್ ಹಾಕ್ತೇವೆ, ಈ ಮನೆಯಲ್ಲಿ ಕೋವಿಡ್ ಇದೆ, ಮತ್ತು ಕೈಗೆ ಸೀಲ್ ಹಾಕ್ತೇವೆ, ಇದು ಇವನಿಗೆ ಕ್ವಾರಂಟೈನ್ ಮಾಡಬೇಕು. ಇಂಥದ್ದೆಲ್ಲ ಮಾಡಿದ್ರಿಂದ ಜನರಿಗೆ ಒಂದು ಒಳಗಿನ ಒಂದು ಭಯ, ನಾನು ಇವನಿಗೆ ಕೋವಿಡ್ ಇದೆ ಅಂತೇಳಿ. ಮತ್ತು ಇದ್ದವರೆಲ್ಲ ಅವನನ್ನು ಟಾರ್ಗೆಟ್ ಮಾಡ್ತಾರೆ. ಅವನು ತಪ್ಪಿರಲಿಕ್ಕಿಲ್ಲ, ಏನಿರಲಿಕ್ಕಿಲ್ಲ, ಎಲ್ರಿಗೂ ನಮಗೂ ಇರ್ಬೋದು, ಆದರೆ ನಮಗೆ ಟೆಸ್ಟ್ ಮಾಡಿದರೆ ತಾನೇ ಗೊತ್ತಾಗೋದು. ಸೊ ಟೆಸ್ಟ್ ಮಾಡಿದ ಮೇಲೆ ಅದು ಕ್ವಾರಂಟೈನ್ ಸೀಲೆಲ್ಲ ಹಾಕಿದ ಕೂಡಲೇ ಎಲ್ಲರೂ ಬೇರೆಯವರನ್ನು ಇದು ಮಾಡ್ತಾರೆ. ಸೊ ಹಾಗಿರುವಾಗ ಒಂದು ನಮ್ಮ ದೇಶದಲ್ಲಿ ಆಲ್ರೆಡಿ ಅದು ಒಂದು ಜನರಿಗೊಂದು ಭಾವನೆ ಇದೆ, ಇನ್ನೊಬ್ಬರು ಅವರನ್ನು ಬೇರೆ ರೀತಿಯಲ್ಲಿ ನೋಡಿದರೆ ಅವ್ರಿಗೆ ತುಂಬ ನೋವಾಗ್ತದೆ. ಸೊ ಹಾಗಿರುವಾಗ ಈ ನೋವನ್ನು ಜನರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಯಾರು ಕೋವಿಡ್ ಇದ್ದರೂ, ಸಿಮ್ಟಮ್ಸ್ ಇದ್ದರೂ ಆಸ್ಪತ್ರೆಗೆ ಯಾರು ಬರೋದಿಲ್ಲ. ಜ್ವರ ಇದ್ದರೂ ಅವರು ಏನಾದರೂ ಡೋಲೋ ತಗೊಳ್ತಾರೆ, ಏನೋ ಮಾತ್ರೆ ತಗೊಳ್ತಾರೆ, ಮನೆಯಲ್ಲೇ ಕೂತ್ಕೊಳ್ತಾರೆ, ಯಾರಿಗೂ ಹೇಳೋದಿಲ್ಲ ನನಗೆ ಜ್ವರ ಇದೆ ಅಂತೇಳಿ. ಯೂಶ್ವಲಿ ಆ್ಯಕ್ಚುಲಿ ಏನು ಮಾಡಬೇಕು, ಅವ್ರು ಇಮ್ಮಿಡಿಯೇಟ್ಲಿ ಫೋನ್ ಮಾಡಬೇಕು, ಹೇಳಬೇಕು ನಂಗೆ ಜ್ವರ ಇದೆ, ನಂಗೆ ಕೋವಿಡ್ ಇದೆ ಅಂತ ಟೆಸ್ಟ್ ಮಾಡಿ ಅಂತ ಅವರು ಹೇಳಬೇಕು. ಇಂಥದ್ದೆಲ್ಲ ಆಗಬೇಕಿತ್ತು. ಅದಕ್ಕಿಂತ ಎಲ್ಲರೂ ಜ್ವರ ಇದೆ ಅಂತೇಳಿ ಹೇಳೋದೇ ಇಲ್ಲ. ಮತ್ತು ಕೋವಿಡ್ ಟೆಸ್ಟ್ ಹೋದ್ರೆ ಅವರು ಟೆಲಿಫೋನ್ ನಂಬರ್ ರಾಂಗ್ ಕೊಡ್ತಾರೆ, ಅಡ್ರೆಸ್ ರಾಂಗ್ ಕೊಡ್ತಾರೆ. ಯಾಕಂದರೆ ಪಾಸಿಟಿವ್ ಬಂದರೆ ಅವರಿಗೆ ಸ್ಟಿಕ್ಕರ್ ಹಾಕ್ತಾರೆ. ಇಂಥದ್ದೆಲ್ಲ ಭಯ ಆಗಿ ಜನರು ಈಗ ಏನು ಮಾಡ್ತಾರೆ, ಕೋವಿಡ್ ಇದ್ದರೂ ಹಗೂರ ಮನೇಲಿ ಕೂತ್ಕೊಳ್ತಾರೆ. ಮತ್ತು ದಮ್ ಬರ್ತದೆ. ಅಂದರೆ ಗೊತ್ತುಂಟು ಕೋವಿಡಲ್ಲಿ ಏನಾಗ್ತದೆ ಅಂದರೆ ವೈರಲ್ ಲೋಡ್ ಜಾಸ್ತಿಯಾಗಿ ಮತ್ತು ಬಾಡಿ ಇಮ್ಯುನಿಟಿ ಅದನ್ನು ಸೈಟೋಕಾನ್ ಸ್ಟಾಮ್ ಅಂತ ಹೇಳೋದು ರಿಯಾಕ್ಷನ್, ಬ್ಲಡ್ ಕ್ಲಾಟ್ ಆಗ್ತದೆ ಅಲ್ಲಿ ಇಲ್ಲಿ. ಸೊ ಆ ಕ್ಲಾಟ್ ಲಂಗ್ಸಿಗೆ ಹೋದರೆ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಸೊ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗಿ ಅವರಿಗೆ ತುಂಬ ಸೀರಿಯಸ್ ಇರುವಾಗ ಹಾಸ್ಪಿಟ್ಲಿಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ. ಮತ್ತು ಹಾಸ್ಪಿಟ್ಲ್ ICU ಅಲ್ಲೆಲ್ಲ ಹೋಗಿ ತುಂಬ ಮಂದಿ ಮೃತಪಡ್ತಾರೆ. ಯಾಕಂದರೆ ಲೇಟ್ ಕ್ಯಾನ್ಸರ್ 4th ಸ್ಟೇಜಲ್ಲಿ ಬಂದರೆ ಎಂತ ಮಾಡೋದು. ಹಾಗೆ ಕೋವಿಡಲ್ಲಿ 4th ಸ್ಟೇಜಿಗೆ ಬರ್ತಾ ಇದ್ದಾರೆ, ಭಯ. ಸೊ ಅಂಥದ್ದೊಂದು ಭಯ ಇರೋದರಿಂದ ಡೆತ್ ಕೂಡ ಜಾಸ್ತಿ. ನಮ್ಮ ಈಗ ಕೋವಿಡಲ್ಲಿ ನಮಗೆ ವೈರಸ್ ಬಂದು ಹೋದದು 80% ಗೊತ್ತಾಗೋದಿಲ್ಲ. ಸೊ ನಮ್ಮ ಮೇನ್ ಫೋಕಸ್ ಇರಬೇಕು ಆ ಡೆತ್ತನ್ನು ಹೇಗೆ ಕಡಿಮೆ ಮಾಡೋದು ಅಂತೇಳಿ. ಬಿಟ್ಟು ಬೇರೆ ಜಾಸ್ತಿ ವ್ಯಾಲ್ಯೂ ಇಲ್ಲ. ಈಗ ಆಲ್ರೆಡಿ ತುಂಬ ಕಮ್ಯುನಿಟಿಯಲ್ಲಿದೆ, ಅದನ್ನು ಇನ್ನೂ ಜಾಸ್ತಿ ಅದನ್ನು ನಾವು ಯಾವನಿಗುಂಟ ಇವನಿಗುಂಟ ಅಂತ ನೋಡಿ ಟೈಮ್ ವೇಸ್ಟ್ ಮಾಡಿ ಅದನ್ನು ಕ್ವಾರಂಟೈನ್ ಮಾಡೋದು, ಅವನಿಗೆ ಜಾಸ್ತಿ ಅದನ್ನು ಉಪಯೋಗ ನಮಗೇನು ಕಾಣ್ತಾ ಇಲ್ಲ. ಅದು ಫಸ್ಟ್ ಒಂದು 4 ವಾರಕ್ಕೆ ಅದೆಲ್ಲ ಉಪಯೋಗ ಆಗ್ತದೆ. ಈಗ ನಾವು ಸಾವನ್ನು ಹೇಗೆ ಕಡಿಮೆ ಮಾಡೋದು ಕೋವಿಡಿಂದ ಅಂತ ನೋಡಬೇಕಾಗುವಂಥದ್ದು ತುಂಬ ಇದು ಎಂಥ ಇಂಪಾರ್ಟೆಂಟ್. ಯಾಕಂದರೆ ಅಲ್ಟಿಮೇಟ್ಲಿ ಡೆತ್ ಆಗಬಾರ್ದು. ಸೊ ಅದಕ್ಕೆ ಜನರು ಬೇಗ ಬರಬೇಕು. ಅದನ್ನು ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಿ ಅದನ್ನು ನಾವು ಫೋಕಸ್ ಮಾಡಬೇಕು ವಿನ ಬೇರೆ ಈ ಭಯ ಹುಟ್ಟೋದು, ಲಾಕ್ಡೌನ್ ಮಾಡೋದು ಇದ್ದಲ್ಲಿ ಅದು ಆಗುವಂಥದ್ದು ಅಲ್ಲ. ಯಾಕಂದರೆ ಅದು ಇಟ್ ಡಸಂಟ್ ವರ್ಕ್ ಫಾರ್ ವೈರಸ್. ಫಸ್ಟ್ ನಾವು ಲಾಕ್ಡೌನ್ ಮಾಡಿದ್ದು ನಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ, ಬೆಡ್ ಅದೆಲ್ಲ ಹೇಗುಂಟು, ಆ್ಯಂಬುಲೆನ್ಸ್ ಉಂಟು ಅದನ್ನೆಲ್ಲ ನೋಡಲಿಕ್ಕೆ. ಇನ್ನೂ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರಲಿಕ್ಕಿಲ್ಲ. ಮತ್ತು ಇನ್ನೊಂದು ಕೆಲವು ಸರ್ತಿ ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ, ಇದು ಸೈನ್ಸ್. ಈಗ ಇವತ್ತು ಪಾಸಿಟಿವ್ ಯಾಕೆ ಬರ್ತದೆ ಮತ್ತು ಕೆಲವು 2 ದಿನ ಬಿಟ್ಟು ನೆಗೆಟಿವ್ ಬರ್ತದೆ, ಇದು ಒಂದು ಜನರಲ್ಲಿ ಭಯ. ಪಾಸಿಟಿವ್ ರಿಪೋರ್ಟ್ ಸರಿ ಉಂಟಾ ಇಲ್ಲ ಅಂಥೇಳಿ. ಎಲ್ಲ ಯಂತ್ರಗಳು ಈಗ ನಾವು RT-PCR ಅಂತೇಳಿ ಮೂಗಿಂದ ಮತ್ತು ಬಾಯಿಂದ ಸ್ವ್ಯಾಬ್ ಮಾಡಿ ಅದು ಕೋವಿಡ್ ಇದೆ ಅಂತ ಇಲ್ಲ ಅಂತ ನೋಡೋದು. ಈಗ ನಾವು ಈ ಕೋವಿಡ್ ಬರೋ ಮುಂಚೆ ನಮ್ಮ ದೇಶದಲ್ಲಿ ಒಂದು 10-15 ಅಥವಾ 50 ಮೆಷಿನ್ ಇದ್ದಿರ್ಬೋದು ಈ RT-PCR. ಈಗ 1000 ಮೆಷಿನ್ ಇದೆ. ಅದು 1000 ಮೆಷಿನ್, ಅಷ್ಟು ಮೆಷಿನ್ ತರುವಾಗ ಯಾವ ಯಂತ್ರ ನಾವು ಉಪಯೋಗ ಮಾಡುವಾಗ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು, ಅದರಲ್ಲಿ ಹೇಗೆ ಉಪಯೋಗ ಮಾಡೋದಂತ ಇರಬೇಕು, ಅದಕ್ಕೆ ಟೈಮ್ ಬೇಕು. ಹಾಗೆ ಕೆಲವು ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು. ಮತ್ತು ಎಲ್ಲ ಟೆಸ್ಟ್ಗಳು 100% ಅಲ್ಲ. ಯಾವ ಟೆಸ್ಟ್ ಕೂಡ ನೀವು ಲ್ಯಾಬಲ್ಲಿ ಕೆಲವರು ಹಿಮೋಗ್ಲೋಬಿನ್ ಇವತ್ತು ಮಾಡಿದರೆ 10 ಇರ್ತದೆ, ಅರ್ಧ ಗಂಟೆ 12 ಬಿಟ್ಟು ಮಾಡಿದರೆ 11 ಇರ್ತದೆ. ಸೊ ಅದು
ಕೆಲವು ಟೈಪ್ ಆಫ್ ವೇರಿಯೇಷನ್ ಅಂತ ಇರ್ತದೆ. ಸೊ ಹಾಗೆ ಈ ಕೋವಿಡಲ್ಲಿ ಫಾಲ್ಸ್ ಪಾಸಿಟಿವ್ ಇರ್ತದೆ. ಫಾಲ್ಸ್ ಪಾಸಿಟಿವ್ ಅಂದರೆ ನೆಗೆಟಿವ್ ಇದ್ದವರಿಗೆ ಪಾಸಿಟಿವ್ ತೋರಿಸೋದು. ಹಾಗೆ ಫಾಲ್ಸ್ ನೆಗೆಟಿವ್ ಇರ್ತದೆ, ಅಂದರೆ ಕೋವಿಡ್ ಇದೆ ಆದರೆ ಟೆಸ್ಟ್ ನೆಗೆಟಿವ್ ತೋರಿಸ್ತದೆ. ಇಂಥದ್ದು ಸೈನ್ಸಲ್ಲಿ ಇರ್ತದೆ. ಸೊ ಅದಕ್ಕೆ ನಾವು ಭಯಪಡಬಾರ್ದು. ಅಗತ್ಯ ಇದ್ದರೆ ನಾವು ಪುನಃ ಟೆಸ್ಟ್ ಮಾಡಬೇಕು. ಮತ್ತು ಅದು ಎರರ್ ಅಂತ ಹೇಳ್ತೇವೆ ನಾವು, ಈ ಫಾಲ್ಸ್ ಪಾಸಿಟಿವ್, ಫಾಲ್ಸ್ ನೆಗೆಟಿವ್, ಸೆನ್ಸಿಟಿವಿಟಿ, ಸ್ಪೆಸಿಫಿಸಿಟಿ, ಎಲ್ಲ ಸೈನ್ಸಲ್ಲಿ ಟೆಸ್ಟಲ್ಲಿ ಇರುವಂಥದ್ದು. ಅದನ್ನು ನಾವು ಒಂದು 2 ಸೈಡಿಂದ ನಂಬಿಕೆ ಇದ್ದರೆ, ಅಂದರೆ ಹಾಸ್ಪಿಟ್ಲ್ ಮತ್ತು ರೋಗಿಗಳಿಗೆ ಅದು ಒಳ್ಳೆಯಾಗಿ ನಡೀತದೆ. ಆದರೆ ಚಾರ್ಜ್ ಎಲ್ಲ ಜಾಸ್ತಿ ಇರುವಾಗ ಇದು ನಂಬಿಕೆ ಸ್ವಲ್ಪ ತೊಂದರೆ ಆಗ್ತದೆ. ಸೊ ಕಾಸ್ಟ್ ಕಡಿಮೆ ಇದ್ದರೆ 4,000 ಟೆಸ್ಟಿಗೆ ಇರುವಾಗ ನ್ಯಾಚುರಲಿ ಎಲ್ರಿಗೂ ಭಯ ಆಗ್ತದೆ, ಯಾಕೆ ಪಾಸಿಟಿವ್ ಕೊಟ್ಟಿದ್ದಾರಾ ಏನಂತೇಳಿ. ಅದು ಟೆಸ್ಟಿಗೆ ಒಂದು 1,000 ಇದ್ದರೆ ಮತ್ತು ಯಾರು ಅದರ ಬಗ್ಗೆ ಏನು ಹೇಳೋದಿಲ್ಲ. ಅಂಥದ್ದು ಈಗ ಚಾರ್ಜ್ ಇರೋದ್ರಿಂದ ಹಣ ಜಾಸ್ತಿ ಖರ್ಚು ಮಾಡಬೇಕು ಆಗೋದ್ರಿಂದ ಈ ತೊಂದರೆಗಳಾಗ್ತದೆ. ಕಾಸ್ಟ್ ಕಡಿಮೆ ಇದ್ದರೆ ಇಂಥದ್ದು ನಾವು ಸಮಸ್ಯೆ ಬರಲಿಕ್ಕಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಇನ್ನೊಂದು ಸ್ಟಿಗ್ಮಾ ಅಂದರೆ ಈಗ ಒಂದೊಬ್ಬರು ಕೋವಿಡ್ ಬಂದ ಕೂಡಲೇ ಅವರ ಏರಿಯಾದಲ್ಲಿ ಅವರನ್ನು ಜನರು ಅವರನ್ನು ಬೇರೆ ರೀತಿಯಲ್ಲಿ ಒಂದು ನೋಡೋದು ಮತ್ತು ಅವರನ್ನು ಐಸೋಲೇಟ್ ಮಾಡೋದು. ಸೊ ಇಂಥದಕ್ಕೆ ಕಾನೂನು ಬೇಕು. ಯಾವುದಕ್ಕೂ ನಾವು ಕಾನೂನಿಲ್ಲದೆ ಇದು ಮಾಡಬಾರ್ದು. ಎಲ್ಲರಿಗೆ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್. ಈಗ ಫ್ಲ್ಯಾಟ್ಗಳಲ್ಲಿ ಈಗ ನಮ್ಮೊಬ್ಬರು ಹೆಲ್ತ್ ವರ್ಕರ್ ಇದ್ದರು, ಅವರಿಗೆ ಮಂಗಳೂರಲ್ಲಿ ಫ್ಲ್ಯಾಟ್ ಕೊಡಲಿಲ್ಲ, ಅಂದರೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಅಂತೇಳಿ. ಸೊ ಅಸೋಸಿಯೇಷನ್ ಅವ್ರು ಹೇಳ್ತಾರೆ ಅವರಿಗೆ ಕೋವಿಡ್ ಇರ್ಬೋದು, ಸೊ ಅವ್ರು ಬರಲಿಕ್ಕೆ ಇರಬಾರ್ದು ಅಂತೇಳಿ. ಸೊ ಅಂಥದಕ್ಕೆಲ್ಲ ನಾವು ಸ್ಟ್ರಿಕ್ಟ್ ಕಾನೂನು ತಗೊಳ್ಬೇಕು. ಮತ್ತು ಯಾರಿಗಾದರೂ ಮನೆಯಲ್ಲಿ ಈ ಕೆಲಸದವರು ಹೌಸ್ ಮೇಡ್ ಬರಲಿಕ್ಕಿಲ್ಲ, ಮತ್ತು ಡ್ರೈವರ್ ಒಳಗೆ ಬರಲಿಕ್ಕಿಲ್ಲ. ಇಂಥದ್ದೆಲ್ಲ ಅಸೋಸಿಯೇಷನ್ ಅಥವಾ ಮಾಡುವಾಗ ಅದು ಶಕ್ತಿಯಾಗಿ ನಾವು ನೋಡಬೇಕು. ಅದು ಲೈಟಾಗಿ ತಗೊಳ್ಬಾರ್ದು. ಎಲ್ಲ ಸ್ಟಾರ್ಟ್ ಆಗೋದು ಅಲ್ಲೇ. ಯಾಕಂದರೆ ನಾವು ಅದನ್ನು ಲೈಟಾಗಿ ತಗೊಂಡ್ರೆ ಅವ್ರಿಗೆ ಬಿಟ್ಟರೆ ಸ್ಟ್ಯಾಟಿಸ್ಟಿಕ್ಸ್ ಸೈನ್ಸ್ ಇಲ್ಲದೆ ನಾವು ಯಾವ ಕಾರ್ಯ ಮಾಡಬಾರ್ದು. ಯಾಕಂದರೆ ಹೆಲ್ತ್ ವರ್ಕರ್ ಅವರಿಗೆ ಈಗ ಐಸೋಲೇಟ್ ಮಾಡಿ ಅವರನ್ನು ಬಾರದೇ ಹಾಗೆ ಮಾಡೋದು. ಮತ್ತು ಅವರಿಗೆ ಒಂದು ಹೆದರಿಕೆ ಇರ್ತದೆ, ನಾವು ಯಾಕೆ ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡಬೇಕು, ನಮ್ಗೆ ಪಾಸಿಟಿವ್ ಬಂದರೆ ಮತ್ತು ನಮ್ಮ ಮನೆಯಲ್ಲೆಲ್ಲ ಬೇರೆಯವರಿಗೆ, ನಮ್ಮ ಮನೆ ತಂದೆ ತಾಯಿಗೆಲ್ಲ ಉಪದ್ರವ ಕೊಡ್ತಾರೆ ಮನೆ ಹತ್ತಿರದವರು. ಸೊ ಹಾಗೆ ಉಪದ್ರವ ಕೊಟ್ಟರೆ ಕಾನೂನು ಪ್ರಕಾರ ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕು. ಆ್ಯಕ್ಷನ್ ಅಂದರೆ ಹೀಗೆ ವಾರ್ನಿಂಗ್ ಕೊಟ್ಟು ಪ್ರಯೋಜನ ಆಗೋದಿಲ್ಲ. ಅಂಥವರಿಗೆ ಜೈಲು ಶಿಕ್ಷೆ ಅಥವಾ ಕೋವಿಡ್ ವಾರ್ಡಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಬೇಕು. ಸಪೋಸ್ ನೀವು ನನ್ನ ಮನೆ ಹತ್ತಿರ ನನಗೆ ಏನಾದರೂ ಉಪದ್ರವ ಕೊಟ್ಟರೆ ಅವರನ್ನು ಸೀದಾ ತಗೊಂಡು ವೆನ್ಲಾಕ್ ಅಥವಾ ಲೇಡಿ ಗೋಷನ್, ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಇರ್ತದೆ, ರಿಜಿಸ್ಟ್ರೇಷನ್ ಇಂಥದ್ದು, ಆ ಕೆಲಸವನ್ನು ಕೊಡಬೇಕು. ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಬೇಕು. 4 ಜನರಿಗೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಸರಿ ಆಗ್ತಾರೆ. ಯಾಕಂದರೆ ಈ ಕೋವಿಡ್ ಭಯ ನೋಡಿ ನನಗೆ, ಅದು ಕೂಡ ಸೌತ್ ಕೇಂದ್ರ ಅಂತ ಬುದ್ಧಿವಂತಿಕೆ ಇರುವ ಜನರು, ಉಡುಪಿ ಬುದ್ಧಿವಂತಿಕೆ ಇರುವ ಜನರು, ಅದಕ್ಕೆ ಜನರು ಹೀಗೆ ಹೆದರಿ ಇಂಥದ್ದು ಮಾಡಿದರೆ ಅದು ಒಳ್ಳೆಯದಲ್ಲ. ಮತ್ತು ಈಗ ಬಾಡಿ ಅಂದರೆ ಮೃತಪಟ್ಟವರಿಗೆ ಅವರಿಗೆ ಬರ್ನಿಂಗ್ ಅಥವಾ ಬರಿಯಲ್ ಅಥವಾ ಈ ಚರ್ಚ್ನಲ್ಲಿ ಅದು ಇದು ಅಲ್ಲೆಲ್ಲ ಕಡೆಯಲ್ಲಿ ನಾವು ನೋಡಿದ್ದೇವೆ. ಯಾವ ಧರ್ಮ ಅಂತೇಳಿ ಅಲ್ಲ, ಎಲ್ಲದರಲ್ಲಿ ಅಲ್ಲಿ ಅವರನ್ನು ಇದು ಮಾಡುವಾಗ ಉಪದ್ರವ ಕೊಟ್ಟಿದ್ದಾರೆ. ಅಂಥದ್ದೆಲ್ಲ ಕೊಟ್ಟರೆ ಕಾನೂನು ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಂಡ್ರೆ ಅದು ಒಳ್ಳೆಯದಲ್ಲ. ಇಟ್ ಈಸ್ ವೆರಿ ರಾಂಗ್ ಸಿಗ್ನಲ್ ನಾವು ಕಳಿಸ್ತೇವೆ. ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕು. ಈಗ ಒಂದು ನಿಲ್ಲಿಸಿದರೆ ಅವರನ್ನು ಸೀದಾ ಒಳಗೆ ಹಾಕಿ ಬಿಡಬೇಕು. 1 ತಿಂಗಳು ಒಳಗೆ ಹಾಕಿದರೆ ಒಂದು 4 ಜನರಿಗೆ ಇದೆಲ್ಲ ಸ್ಟಾಪ್ ಆಗುತ್ತೆ. ಯಾಕಂದರೆ ಎಷ್ಟು ಕೋವಿಡಿನ ಭಯ ಇರುವವರು ಅವರಿಗೆ ನಿಮ್ಗೆ ಗೊತ್ತುಂಟು ಎಷ್ಟು ಧೈರ್ಯ ಇದೆ ಅಂಥೇಳಿ. ಸೊ ಧೈರ್ಯದಿಂದ ಸಮಾಜ ಕೆಲಸ ಮಾಡಬೇಕು, ಇನ್ನು ಭಯದಿಂದ ಸಮಾಜ ಕೆಲಸ ಮಾಡಬಾರ್ದು. ಇದು ಈ ಕ್ಯಾನ್ಸರ್ ಮತ್ತು ಕೋವಿಡ್ ಬಗ್ಗೆ ನನ್ನ ಒಂದು ಅನಿಸಿಕೆ. ಜನರು ಇನ್ನೊಬ್ಬರನ್ನು ಮಾನವೀಯತೆಯಿಂದ ನೋಡಬೇಕು, ಇನ್ನೊಬ್ಬರನ್ನು ಒಳ್ಳೆ ರೀತಿಯಿಂದ ನೋಡಬೇಕು, ಸಹಾಯ ಮಾಡಲಿಕ್ಕೆ ನೋಡಬೇಕು. ಅದು ಹೊರತು ಇನ್ನೊಬ್ಬರಿಗೆ ಉಪದ್ರವ ಕೊಡೋದು ಅಂತಂದು ಮಾಡಿದರೆ ಶಕ್ತಿಯಾಗಿ ಕಾನೂನು ಅವರ ಮೇಲೆ ಬಂದರೆ ಇದು ಸರಿಯಾಗ್ತದೆ. ಆಲ್ರೆಡಿ ಸ್ವಲ್ಪ ಭಯ ಕಡಿಮೆ ಆದಾಗ ನಂಗೆ ತೋರ್ತಾ ಉಂಟು, ಜನರ ಭಾವನೆ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ಆದರೆ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿದೆ. ಅದನ್ನು ಸರಿಪಡಿಸಿ ಕ್ಯಾನ್ಸರ್ ರೋಗಿಗಳು ಅವರ ಸಮಸ್ಯೆಯನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಕೋವಿಡ್ ಪಾಸಿಟಿವ್ ಇದ್ದವರಿಗೆ ಅವರ ಸಮಸ್ಯೆಯನ್ನು ಅರ್ಥ ಮಾಡಬೇಕು. ಮತ್ತು ಕೋವಿಡ್ ನೆಗೆಟಿವ್ ಇದೆ ಅವರದ್ದು ತೊಂದರೆಗಳನ್ನು ನಾವು ನೋಡ್ಕೊಳ್ಬೇಕು. ಸಮಾಜ ಎಲ್ಲ ಒಳ್ಳೆಯ ರೀತಿಯಿಂದ ಒಟ್ಟಿಗಾಗಿ ಕೆಲಸ ಮಾಡಿದರೆ ಮಾತ್ರ ಈ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ಬೋದು. ಇಲ್ಲದಿದ್ದರೆ ಈ ವೈರಸ್ ಅಂತ ಸಮಸ್ಯೆ, ಈ ನೀಜರ್ಕ್ ರಿಯಾಕ್ಷನ್ ಅಂತೇಳಿ ಭಯಪಟ್ಟೆಲ್ಲ ಮಾಡುವಂಥದ್ದು ಆಗುವುದೇ ಇಲ್ಲ. ವಸತಿ ಸಮುಚ್ಚಯಗಳಲ್ಲಿ ವಾಸ್ತವ್ಯದಲ್ಲಿರುವವರು, ನೆರೆಹೊರೆಯರಲ್ಲಿ ಯಾರಿಗಾದರೂ ಕೊರೋನಾ ಪಾಸಿಟಿವ್ ಬಂದಾಗ ಅವರನ್ನು ಜನರು ನೋಡುವ ಪರಿ ಬೇಸರವಾಗುತ್ತದೆ. ಅವರೇನು ಪರರಲ್ಲ, ರೋಗ ನಮಗೆ ನೀಡಿ ನಾಳೆ ಸಾಯುವವರಲ್ಲ. ಅವರು ಸೋಂಕಿತರು ಅಷ್ಟೇ. ಅವರು ಸ್ಪರ್ಶರಹಿತರಲ್ಲ. ಅವರನ್ನು ದೂರೀಕರಿಸುವುದು ಸಾಧುವಲ್ಲ.
ಸ್ವಾಭಿಮಾನದ ಈ ಜಿಲ್ಲೆಯ ಅಭಿಮಾನದ ಜನತೆಗೆ ಇದೊಂದು ಕಪ್ಪು ಚುಕ್ಕೆ. ಈಗ ಇನ್ನೊಂದಂದರೆ ನಾವು ಹೇಳೋದು ಈ ಹೌಸ್ ಮೇಡ್ ಮತ್ತು ಸೆಕ್ಯೂರಿಟಿ ಮತ್ತು ಡೆಲಿವರಿ ಬಾಯ್ಸ್ ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡುವವರು ಅವರ ಜೀವನವನ್ನು ಈ ಕೋವಿಡ್ ಸಮಸ್ಯೆಯಿಂದ ಅವರು ಹೇಗೆ ನಡೆಸ್ಕೊಳ್ತಾರೆ ಅಂತೇಳಿ ಯಾವುದೇ ಒಂದು ಆಧಾರ ರಹಿತವಾಗಿ ಅವರನ್ನೆಲ್ಲ ಬರಬಾರ್ದಂಥೇಳಿ ಒಂದು ಜನರು ಮಾಡಿದ್ದಾರೆ. ಅದರಿಂದ ಅವರ ಮನೆಯಲ್ಲಿ ಅವರ ಸಮಸ್ಯೆಯ ಬಗ್ಗೆ ಯಾರು ತಿಳ್ಕೊಳ್ಳುವ ಒಂದು ತಾಳ್ಮೆ ಮತ್ತು ಒಂದು ಶಕ್ತಿ ತೋರಿಸಲಿಲ್ಲ, ಬುದ್ಧಿವಂತಿಕೆ ತೋರಿಸಲಿಲ್ಲ. ಸೊ ಅವರ ಮನೆಯಲ್ಲಿ ಮಕ್ಕಳಿರ್ತದೆ, ಅವರಿಗೂ ಶಾಲೆಗೆ ಹೋಗಬೇಕು. ಸೊ ಅವರ ಸಮಸ್ಯೆಯನ್ನು ಯಾರೂ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ. ಈಗ ಹೌಸ್ ಮೇಡ್ ಬಗ್ಗೆ ಮಾತಾಡೋದಾದರೆ ತುಂಬ ಒಂದು ದಯನೀಯವಾದ ಪರಿಸ್ಥಿತಿ. ಯಾಕಂದರೆ ಅವರು ತುಂಬ ಫ್ಲ್ಯಾಟ್ಸ್ನಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಪಾಪ 2-3 ಸಾವಿರಕ್ಕೆ ಅವರು ಕೆಲಸ ಮಾಡೋದು. ಅವರ ಸಮಸ್ಯೆ ಅವರಿಗೆ ಮನೆಯಲ್ಲಿ ಮಕ್ಕಳಿಗೆ ಊಟ ಕೊಡೋದು, ಹಾಲು ಕೊಡೋದು, ಇಂಥದ್ದೆಲ್ಲ ಒಂದು ಬ್ಲಾಕ್ ಮಾಡಿ ಅವರ ಒಂದು ಜೀವನವನ್ನು, ಅವರ ರೈಟ್ ಟು ಲೈಫನ್ನೇ ಒಂದು ತೆಗೆದಿದ್ದಾರೆ. ತುಂಬ ಮಂದಿ ಫ್ಲ್ಯಾಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳೋದು, ಬೆಂಗಳೂರಲ್ಲಿ ಫ್ಲ್ಯಾಟ್ ವೆಲ್ಫೇರ್ ಅಸೋಸಿಯೇಷನಿಂದ ಆದ ತೊಂದರೆಗಳಿಂದ 140 ಕೋವಿಡ್ ಜನರ ಪೇಷಂಟ್ ಫ್ಲ್ಯಾಟ್ ಒಳಗಿದ್ದವರೇ ಸಾವಾಗಿದೆ. ಯಾಕಂದರೆ ಅವರನ್ನು ಫ್ಲ್ಯಾಟ್ ಒಂದು ಸರ್ತಿ ಕೋವಿಡ್ ಅಂತೇಳಿ ಗೊತ್ತಾದ ಮೇಲೆ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ನೋಡಿ ಅವರನ್ನು ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಇರೋದ್ರಿಂದ ಅವರು ಹಾಸ್ಪಿಟ್ಲಲ್ಲಿ ಹೋಗದೆ ಕೋವಿಡ್ ಟಾಸ್ಕ್ ಫೋರ್ಸ್ನ ಬೆಂಗಳೂರಿನವರೇ ಒಬ್ಬರು ಯಾರೋ ಹೇಳಿದ್ದಾರೆ 140 ಜನ ಫ್ಲ್ಯಾಟಲ್ಲಿ ಡೆತ್ ಆಗಿದೆ ಅಂತೇಳಿ. ಇದು ಒಂಥರದೊಂದು ಸೆಕೆಂಡ್ ಡಿಗ್ರಿ ಮರ್ಡರ್ ಅಂತ ಹೇಳ್ಬೋದು. ಸೊ ಫ್ಲ್ಯಾಟ್ ವೆಲ್ಫೇರ್ ಅಸೋಸಿಯೇಷನ್ ಅಥವಾ ಅಪಾರ್ಟ್ಮೆಂಟ್ ಓನರ್ ಅಸೋಸಿಯೇಷನ್ ಮೇಲೆ ಸಖತ್ ಕಾನೂನು ತಗೊಳ್ಬೇಕಾಗ್ತದೆ. ಈಗ ಹೌಸ್ ಮೇಡು ಹಾಗೆ ಪಾಪ ಅವರಿಗೆ ಈಗ ತುಂಬ ತೊಂದರೆ ಆಗ್ತಾಯಿದೆ. ಆದರೆ ಅವರದ್ದು ಬಗ್ಗೆ ಜಿಲ್ಲಾಡಳಿತ ಇರಲಿ, ಕಾನೂನು ಇರಲಿ, ಯಾರು ಅವರ ಬಗ್ಗೆ ಏನಂತೇಳಿ ನೋಡ್ತಾ ಇಲ್ಲ. ಅದೊಂದು ತುಂಬ ದುಃಖದ ಸಂಗತಿ. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು 2014 ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಾನು ಒಂದು ಇಂಟರ್ವ್ಯೂ ಅವರದ್ದು ಕೇಳಿದ್ದೇನೆ. ಈಗ ನಂಗೆ ಅರ್ಥ ಆಗ್ತದೆ ಯಾಕೆ ಅವ್ರು ಹಾಗೆ ಹೇಳಿದ್ದಂತೇಳಿ. ಅವರ ತಾಯಿ ಅವರು ಸಣ್ಣ ಇರುವಾಗ ಶಾಲೆಗೆ ಹೋಗುವಾಗ, ಇದೊಂದು 50 ವರ್ಷ ಮುಂಚೆದ ಕತೆ ಇರ್ಬೋದು, ಅವರು ಹೇಳ್ತಾರೆ ಒಂದು ಇಂಟರ್ವ್ಯೂಲ್ಲಿ, ಅವರ ತಾಯಿ ಬೇರೆ ಮನೆಯಲ್ಲಿ ಹೋಗಿ ಬರ್ತನ್ ಮಾಜ್ನ, ಸಾಫ್ ಸಫಾಯಿ ಕರ್ನ ಅಂದರೆ ಹೌಸ್ ಮೇಡ್ ಕೆಲಸ ಮಾಡ್ತಾಯಿದ್ರು ಬೇರೆ ಮನೆಗೆ ಹೋಗಿ. ಆಗ ಅವರ ಕಣ್ಣಲ್ಲಿ ನೀರು ಬರುತ್ತೆ ಅವರು ಈ ಸ್ಟೇಟ್ಮೆಂಟ್ ಕೊಡುವಾಗ. ಈಗ 50 ವರ್ಷ ಆಗಿದೆ ಅವರ ತಾಯಿಯ ಒಂದು ಪರಿಸ್ಥಿತಿ ಅವರು ಹೇಳುವಾಗ ಅವರಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರುವಾಗ. ಈಗ ನಂಗೆ ಗೊತ್ತಾಗ್ತದೆ ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಉಂಟಂತೇಳಿ. ಈಗ ನಮ್ಮ ಹಣ ಇದ್ದ ದೊಡ್ಡ ದೊಡ್ಡ ಫ್ಲ್ಯಾಟಲ್ಲಿ ಉಳಿಯುವಂಥ ಜನರು ಅವರನ್ನೊಂದು ಕೆಲಸಕ್ಕೆ ಬರದೆ ಅವರ ಒಂದು ರೈಟ್ ಟು ಲೈಫ್ ಅವರಿಗೆ ವರ್ಕಿಂದ ಹೊರಗೆ ಹಾಕಿ ಇಂಥ ಒಂದು ದಯನೀಯ ಸ್ಥಿತಿಯಲ್ಲಿ ಅವರನ್ನು ಮಾಡುವುದೊಂದು ತುಂಬ ದುಃಖದ ಪರಿಸ್ಥಿತಿ. ಆಡಳಿತ ಸರ್ಕಾರ ಸ್ಟ್ರಿಕ್ಟ್ ಕಾನೂನು ತಗೊಳ್ಬೇಕು. ಅದು ನೀವು ಏನಾದರೂ ಇಂಥದ್ದು ಮಾಡಿದರೆ ನಿಮಗೆ ಜೈಲು ಶಿಕ್ಷೆ ಆಗ್ತದೆ ಅಂಥೇಳಿ. ಯಾರಿಗೂ ಅವರ ಕೆಲಸಕ್ಕೆ ಹೋಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಹಾಕಬಾರ್ದು. ಅವರು ಫೇಸ್ ಮಾಸ್ಕ್ ಹಾಕಬೇಕು, ಹ್ಯಾಂಡ್ ವಾಶ್ ಮಾಡಬೇಕು, ಟೆಂಪರೇಚರ್ ನೋಡಬೇಕು. ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಏನು ಮಾಡಬಾರ್ದು. ನಾವೀಗ ಲಾಕ್ಡೌನ್ 3 ಮುಂದೆ ಆಗಿದೆ ಆಲ್ರೆಡಿ. ಆದರೂ ಇಂಥ ಪರಿಸ್ಥಿತಿ ನೋಡುವಾಗ ತುಂಬ ದುಃಖದ ಪರಿಸ್ಥಿತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ತಿಳಿಸಿದಂತೆ ಸೀನು, ನೆಗಡಿ, ಕೆಮ್ಮುಗಳಿಂದ ವೈರಸ್ ಕಣಗಳು ಇನ್ನಷ್ಟು ಜನರಿಗೆ ಹರಡಬಹುದು. ಆದ್ದರಿಂದ ಜಾಗ್ರತೆ ಮುಖ್ಯ. ಸೋಂಕಿತರನ್ನು, ಶಂಕಿತರನ್ನು ದೂರ ಮಾಡುವುದು ತಪ್ಪು ಮತ್ತು ಅಪರಾಧ. ಆಪತ್ಕಾಲದ ಆಕಸ್ಮಿಕ ಮರಣಕ್ಕೆ ಕೊರೋನಾ ಕಾರಣ ನೀಡಿ ಅವರೊಂದಿಗೆ ಕೈ ಜೋಡಿಸದೆ ಇರುವುದನ್ನು ನೋಡಿದಾಗ ನಾವೆತ್ತ ಸಾಗುತ್ತಿದ್ದೇವೆ ಎಂದು ಅನಿಸುತ್ತಿದೆ. ದೂರದಿಂದ ಬರುವಂಥ ಪೇಷಂಟ್ಗಳಿಗೆ ಒಂದು ಸರಿಯಾದಂಥ ವ್ಯವಸ್ಥೆ ಈಗ ಈ ಲಾಕ್ಡೌನ್ ಟೈಮಲ್ಲಿ ಇರಲಿಲ್ಲ. ಲಾಕ್ಡೌನ್ ಟೈಮಲ್ಲಿ ಅವರು ಗೌರ್ಮೆಂಟ್ನವರು ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಿದ್ರೆ ಒಳ್ಳೆಯದಿತ್ತು. ಅದಲ್ಲದೆ ಚೆಕ್ ಪೋಸ್ಟಲ್ಲಿ ನಿಲ್ಲಿಸಿ ತುಂಬ ಕಷ್ಟ ಆಗ್ತಿತ್ತು ಪೇಷಂಟಿಗೆ. ನಮ್ಮ ತಂದೆಗೆ ಟ್ರೀಟ್ಮೆಂಟಿಗೋಸ್ಕರ ಬಂದಿರೋದು. 2 ಮಂತ್ಸ್ ಹಿಂದೆ ಡಾಕ್ಟರ್ ರಿಪೋರ್ಟ್ರಿಂದ ಕ್ಯಾನ್ಸರ್ ಅಂತೇಳಿ ಗೊತ್ತಾಯಿತು. ಲಾಕ್ಡೌನ್ ಮುಂಚೆ ರಿಪೋರ್ಟ್ ಬಂದಿತ್ತು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ, ಬಸ್ ಇರಲಿಲ್ಲ. ಏನಂದರೆ ಕಂಪ್ಲೀಟಾಗಿ ಟೋಟಲಾಗಿ ಎಲ್ಲದೂ ಕ್ಲೋಸ್ ಆಗಿತ್ತು. ಆಮೇಲೆ 2 ತಿಂಗಳು ಆದರೂ ಮನೆಯಲ್ಲೇ ಇದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದ್ರ ಮೇಲೆ ಲಾಕ್ಡೌನು ಮುಗಿತಾ ಕಾರ್ ಮಾಡ್ಕೊಂಬರೋ ಪರಿಸ್ಥಿತಿನೇ ಬಂತು. ಆಗುಂಬೆ ಘಾಟಿ ಹತ್ರ ನಮ್ಗೆ ಇಳಿಬೇಕಾದ್ರೆ ಅಲ್ಲಿ ನಮಗೆ ರಿಪೋರ್ಟ್ ಎಲ್ಲ ತೋರಿಸಿ ಅಂದರು. ಅಷ್ಟು ನಮಗೆ ದಾಖಲೆಗಳು ಇರಲಿಲ್ಲ. ತುಂಬ ಒಂದು ಅರ್ಧ ದಿನ ಅಲ್ಲೇ ಕಾಯಿಸಿದ್ರು ನಮಗೆ. ನಮ್ಮ ಅತ್ತಿಗೆಗೆ ಆ ಕ್ಯಾನ್ಸರ್ನ ಕಾರಣದಿಂದ 6 ತಿಂಗಳ ಹಿಂದೆ ಕೊಡಿಸಬೇಕಾದ ಚಿಕಿತ್ಸೆಯನ್ನು ಈಗ ಕೊಡಿಸುತ್ತಿದ್ದೇವೆ. ಕಾರಣ ಕೋವಿಡ್-19 ಕಾರಣದಿಂದ ಬಸ್ ಸಂಚಾರ ಯಾವುದೇ ಒಂದು ಪ್ರಾಬ್ಲಮಿನಿಂದ ನಾವು ಆ ವ್ಯವಸ್ಥೆಯನ್ನು ಮಾಡಲು ಆಗಲಿಲ್ಲ. ಆ ಕಾರಣವಾಗಿ ನಾವು ಈಗ ಇಲ್ಲಿ 6 ತಿಂಗಳ ನಂತರವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದೇವೆ. ಬಸ್ಸುಗಳ ಸಂಚಾರದ ಅಥವಾ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲದೆ ನಾವು ತುಂಬ ಕಷ್ಟದಿಂದ ಬಂದಿದ್ದೇವೆ. ನಾವು ಸಿಗಂದೂರಿನಿಂದ ಬಂದಿದ್ದೇವೆ.
ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಪ್ರಾಬ್ಲಮ್ ಇರೋದ್ರಿಂದ ಸುಮಾರು 6 ತಿಂಗಳಿಂದ ಟ್ರೀಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಕೋವಿಡ್-19 ಇರೋದ್ರಿಂದ ನಮಗೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಇದೇ ಥರ ನಮ್ಮಂಥ ತುಂಬ ಜನ ಪೇಷಂಟ್ಗಳು ಕೂಡ ಒಂದು ಚಿಕಿತ್ಸೆ ದೊರೆಯದೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ವೈದ್ಯರು, ಆರೋಗ್ಯ ಸೇವಕರು, ಆಸ್ಪತ್ರೆ ಸಿಬ್ಬಂದಿಗಳು ಆರೋಗ್ಯ ದೃಷ್ಟಿಯಲ್ಲಿ ಸೇವೆಗೈಯುವವರೇ ಹೊರತು ಅವರೇನು ದೇವರಲ್ಲ. ಆದರೂ ವೈದ್ಯೋ ನಾರಾಯಣ ಎಂದು ನಾವು ಕಲ್ಪಿಸಿದ್ದೇವೆ. ಸಮಾಜ, ಸರ್ಕಾರ ಹಾಗೂ ಸಹಾಯದ ದೃಷ್ಟಿಯಲ್ಲಿ ಬದುಕು ಸಾಗಿಸಲು ದುಡಿಯುವ ಮನಗಳು, ಕರಗಳು ಅವರಿಗೆ ಕೊರೋನಾ ವೈರಸ್ ಲಕ್ಷಣ ಪಾಸಿಟಿವ್ ಬರುವುದೇನು ತಪ್ಪಲ್ಲ. ಇದು ಲೋಕವ್ಯಾಪಿಸಿದ ಸಾಂಕ್ರಾಮಿಕ ರೋಗ. ಆದರೆ ಅದೆಷ್ಟು ಜನರ ಮನ ಜೀವಗಳಿಗೆ ಸಾಂತ್ವನ ನೀಡಿದ ಆ ಸೇವಾ ಮನಸ್ಸಿನ ವೈದ್ಯರನ್ನು, ಶುಶ್ರೂಷಕರನ್ನು ಅವರ ಮನೆಯ ನೆರೆಹೊರೆಯವರು ದೂರೀಕರಿಸುವುದು ಸರಿಯೇ? ಸೊ ನನ್ನ ವೈಫು ಕೂಡ KMC ಹತ್ತಾವರದಲ್ಲಿ ನರ್ಸು. ಕೋವಿಡ್-19 ನನ್ನ ವೈಫಿಗೆ ಆದಾಗ ನಾನು ಕೂಡ ಚೆಕ್ ಮಾಡಿದೆ, ನಂದು ನೆಗೆಟಿವ್ ಬಂತು. ಸೊ ನೆಗೆಟಿವ್ ಬಂದು ನಾನು ಮನೆಗೆ ಬಂದಾಗ ನನ್ನ ನೈಬರ್ಸ್ ನನಗೆ ತುಂಬ ತೊಂದರೆಯನ್ನು ಕೊಟ್ಟರು. ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಬಾರ್ದು, ಸೊ ಮನೆ ಒಳಗಡೆ 14 ಡೇಸ್ ನಾನು ಕೂಡ ಇರಬೇಕು, ಸೊ ಹೊರಗಡೆ ಬರಲಿಕ್ಕಿಲ್ಲ ಅಂತ ಮಾಡಿದ್ರು. ನನ್ನ ಆಸ್ಪತ್ರೆ ಕಡೆಯಿಂದನೂ ಕಾಲ್ ಬಂತು, ನಾನು ಹಾಸ್ಪಿಟ್ಲ್ನಲ್ಲಿ ಡ್ಯೂಟಿ ಮಾಡ್ಬೋದು ಅಂತ. ಆಶಾ ಕಾರ್ಯಕರ್ತೆಯವರು ಮನೆಗೆ ಬರ್ತಾರೆ, ನೆಕ್ಸ್ಟ್ ಡೇ ಅವರು ಸ್ಟಿಕ್ಕರ್ ಹಾಕಿ ಹೋಗ್ತಾರೆ. ಸೊ ಸ್ಟಿಕ್ಕರ್ ಹಾಕಿ ಅವರಿಗೆ ನಾನು ಕ್ವಶನ್ ಮಾಡಿದೆ ಎಷ್ಟು ದಿನ ಅಂತ. ಅವ್ರು ಹೇಳಿದ್ರು 14 ಡೇಸ್. ಅದಾದ ನಂತರ ಮತ್ತೆ ಪಾಸಿಟಿವ್ ಬಂದರೆ ಎಂತ ಮಾಡೋದು, ಮತ್ತೆ 14 ಡೇಸ್. ಟೋಟಲ್ 28 ಡೇಸ್ ನಾವು ಮನೇಲಿರಬೇಕಾದ್ರೆ ನಮ್ಮ ಮನೆ ಬಾಡಿಗೆ ನಾವು ಹೇಗೆ ಕಟ್ಟೋದು, ನಮ್ಮ ಲಿವಿಂಗ್ ಲೈಫ್ನ ನಾವು ಹೇಗೆ ಮಾಡೋದು? ಸೊ ನೆಗೆಟಿವ್ ಪೇಷಂಟ್ ಇರುವಾಗ ಸೊ ನಾವು ಮನೆಯಲ್ಲಿ ಯಾಕೆ ಇರಬೇಕು? ಹೆಲ್ತ್ ವರ್ಕರ್ಸ್ ಆಗಿ ನಾವು ನಮ್ಮ ಸರ್ವಿಸ್ನ ನಾವು ಸೊಸೈಟಿಗೆ ಕೊಡಬೇಕು. ನಿಮ್ಮಗಳ ಸಹಾಯಕ್ಕೆ ಅವರು ಸಹಕರಿಸುವ ಸ್ಪಂದನೆಗೆ, ಸಂಕಷ್ಟ ಸಮಯದಲ್ಲಿ ದೇವರಂತೆ ಬಂದು ನಿಮ್ಮ ಸಹಾಯಕ್ಕೆ ಸಹಕರಿಸುವ ಉದಾರತೆ ಮರೆಯಾಯಿತೆ? ವೈದ್ಯರನ್ನು, ಹೆಲ್ತ್ ಕೇರ್ ಬಂಧುಗಳನ್ನೇ ನಿಕೃಷ್ಟವಾಗಿ ಕಂಡು ಈ ಕೊರೋನಾ ರೋಗದಿಂದ ದೂರೀಕರಿಸುವ ಪರಿಸ್ಥಿತಿ ಕಂಡಾಗ ನಾವು ವಿದ್ಯಾವಂತರ ಜಿಲ್ಲೆಯಲ್ಲಿದ್ದೇವೆಯೇ ಇಲ್ಲವೇ ಎಂಬ ಸಂಶಯ ಮೂಡುತ್ತದೆ. ಕೋವಿಡಿಂದಾಗಿ ಆಗ್ತಿರೋ ಸಮಸ್ಯೆಗಳೇನೆಂದರೆ ಆ್ಯಂಬುಲೆನ್ಸ್ ಡ್ರೈವರ್ಗಳನ್ನ ಒಂದು ಕೋವಿಡ್ ಪೇಷಂಟೇ ನಾವೇ ಇರೋ ಥರ ನೋಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಾವು ಒಂದು ಪೇಷಂಟ್ ಕರ್ಕೊಂಡು ಹೋಗುವಾಗ ಶಿವಮೊಗ್ಗ ಆಗ್ಬೋದು, ಹೊರಗಡೆ ಇಲ್ಲಿ ಕರ್ಕೊಂಡು ಹೋದಾಗ ನಮ್ಮನ್ನೊಂದು ವಿಚಿತ್ರವಾಗಿ ನೋಡ್ತಾ ಇದ್ರು. ಅವರ ಪೇಷಂಟ್ ಮನೆ ಪಕ್ಕದಲ್ಲಿ ಯಾರು ಸಹ ಒಂದು ಪೇಷಂಟ್ ಮುಟ್ಲಿಕ್ಕೆ ಸಹ ಬರ್ತಾ ಇರಲಿಲ್ಲ. ಅದರಿಂದ ತುಂಬ ಸಮಸ್ಯೆ ಆಗ್ತಾಯಿತ್ತು. ನಾವು PP ಕಿಟ್ ಎಲ್ಲ ಹಾಕಿ ಹೋಗುವಾಗ ಏನೋ ಒಂದು ದರೋಡೆ ಮಾಡಿ ಬಂದ ಹಾಗೆ ನೋಡ್ತಾ ಇದ್ರು ಜನಗಳು. ಕೆಲವೊಮ್ಮೆ ನಾವು ಪೇಷಂಟ ಶಿಫ್ಟ್ ಮಾಡಿ ಬಂದು ಡೀಸೆಲ್ ಹಾಕುವಾಗ ಪೆಟ್ರೋಲ್ ಬಂಕಲ್ಲಿ ಹುಡುಗರು ಕೇಳ್ತಾರೆ, ಕೊರೋನಾ ಹಾಕಿದಾರಾ, ಡೀಸೆಲ್ ಬಾಟ್ರೆ ನಾವೇ ಕ್ಯಾಪ್ ತೆಗೆದು ಕೊಡಬೇಕು. ಆ ಥರ ಸಮಸ್ಯೆ ಆಗಿದೆ. ಮತ್ತು ಸರ್ವಿಸ್ ಸ್ಟೇಷನಲ್ಲಿ ಮಂಗಳೂರಲ್ಲಿ ಎಲ್ಲೂ ಸಹ ಗಾಡಿ ವಾಶ್ ಮಾಡೋದಿಲ್ಲ. ನಾವು ಈಗ ರೋಡಲ್ಲಿ ಹೋಗಿ ದೂರದಲ್ಲಿ ಎಲ್ಲರೂ ಕೆರೆ ಇದ್ದಲ್ಲಿ ಅಲ್ಲಿ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಬರೋದು. ಕೆಲವರು ಅದರಲ್ಲೂ ಅಬ್ಜೆಕ್ಷನ್ ಮಾಡ್ತಾರೆ, ಗಾಡಿ ತೊಳಿಬೇಡಿ ಇಲ್ಲಿ ಅಂತೇಳಿ. ಮತ್ತು ಮಂಗಳೂರಲ್ಲಿ ಯಾವ ಸರ್ವಿಸ್ ಸ್ಟೇಷನಲ್ಲಿ ಗಾಡಿ ವಾಶ್ ಮಾಡೋದಿಲ್ಲ. ಆ್ಯಂಬುಲೆನ್ಸು ಹಣ ಕೊಡ್ತೀವಿ, 1 ಬಕೆಟ್ ನೀರು ಕೊಡಿ ನಾವೇ ವಾಶ್ ಮಾಡ್ತೀವಿ ಅಂತ ಮಾಡೋದಿಲ್ಲ. ಈ ಥರ ಸಮಸ್ಯೆ ಆಗಿದೆ. ಎಲ್ಲ ವೈದ್ಯಾಲಯ ಕಳೆದ 5 ತಿಂಗಳಿಂದ ಯಾರು ಕೊರೋನಾ ಪಾಸಿಟಿವ್, ನೆಗೆಟಿವ್ ಎಂದು ಹಿಂದು ಮುಂದು ನೋಡದೆ ರೋಗಿಗಳ ಸೇವೆಗೆಯುತ್ತಾ ಜೊತೆಯಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿರುವ, ಶೀಘ್ರ ಚಿಕಿತ್ಸೆ ನೀಡಬೇಕಾಗಿರುವ ಕ್ಯಾನ್ಸರ್, ಹೃದ್ರೋಗ, ನರ, ಶ್ವಾಸಕೋಶ ಸಂಬಂಧಿತ ಆಸ್ಪತ್ರೆಯಲ್ಲಿ ಸೇವೆಗೆಯುವ ವೈದ್ಯರು ಹಾಗೂ ಇತರ ಸಿಬ್ಬಂದಿಗಳಿಗೆ ರೋಗಿಯ ಸೇವೆಯ ಮುಖಾಂತರ ಕೊರೋನಾ ಪಾಸಿಟಿವ್ ವರದಿ ಬಂದಾಕ್ಷಣ ಪ್ರಚಾರಗಿಟ್ಟಿಸಿದ ಮಾಧ್ಯಮಗಳ ಮೂಲಕ ಅಥವಾ ಎಲುಬಿಲ್ಲದ ನಾಲಗೆಯ ಮೂಲಕ ತಿಳಿದ ಜನತೆ ಆ ವೈದ್ಯಾಲಯವನ್ನೇ ದೂರೀಕರಿಸುವುದು ತಪ್ಪಲ್ಲವೇ? ಈ ಲಾಕ್ಡೌನ್ ಪೀರಿಯಡಲ್ಲಿ ನಮಗೆ ಮಂಜೇಶ್ವರದಿಂದ ಇಲ್ಲಿ ಬರಲಿಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಕರ್ನಾಟಕ ಮತ್ತು ಕೇರಳ ಬಾರ್ಡ್ರಲ್ಲಿ ಕ್ಲೋಸ್ ಮಾಡಿಟ್ಟಿದ್ರು. ಒಂದು 15 ಡೇಸ್ ಆದಮೇಲೆ ನಮಗೆ ಪಾಸ್ ಸಿಕ್ಕಿದ್ದು. ನಂತರ ಪಾಸ್ ಸಿಕ್ಕಿತ್ತಾದರೂ ಸಮಾಧಾನ ಇರಲಿಲ್ಲ. ಬಂದು ಟೋಲ್ ಗೇಟಲ್ಲಿ ಒಂದು ಕೇರಳದಲ್ಲಿ ಎಂಟ್ರ್ ಮಾಡಬೇಕು, ಮತ್ತು ಪುನಃ ಕರ್ನಾಟಕ ಬಾರ್ಡ್ರಿಗೆ ಬಂದು ಅಲ್ಲಿ ಎಂಟ್ರ್ ಮಾಡಬೇಕು. ನಾನು ಒಬ್ಬಳೇ ಅನುಭವಿಸೋದಲ್ಲ, ಎಲ್ಲರೂ ಸಹ ತುಂಬ ಜನ ಹೀಗೆ ಅನುಭವಿಸಿದ್ದಾರೆ. ಕೆಲವರು ಪಾಪ ಕೆಲಸವನ್ನೇ ಕಳ್ಕೊಂಡಿದ್ದಾರೆ. ನಮಗೆ ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಒಳ್ಳೆದಿದ್ದಕ್ಕೆ ಕೆಲಸ ನಮಗೆ ಕಂಟಿನ್ಯೂ ಇತ್ತು, ಬಟ್ ನಮಗೆ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಕೇರಳಕ್ಕೆ ಹೋದರೆ ಕೇರಳ ಪೊಲೀಸ್ನವರು ಕೇಳಿದ್ರು ನೀವು ಯಾಕೆ ಮ್ಯಾಂಗ್ಳೂರಿಗೆ ಹೋಗೋದಂತ, ಮ್ಯಾಂಗ್ಳೂರ್ ಪೊಲೀಸ್ನವರು ಕೇಳಿದ್ರು ನೀವು ಯಾಕೆ ಕೇರಳದಿಂದ ಡ್ಯೂಟಿಗೆ ಬರೋದು ಅಂತೇಳಿ. ಆ್ಯಕ್ಚುಲಿ ನಾನು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೇ ಒಂದು ಕ್ಯಾನ್ಸರ್ ಪೇಷಂಟ್, ಬಟ್ ನನಗೆ ಸಹ ನನ್ನ ಟ್ರೀಟ್ಮೆಂಟ್ ಫಿನಿಶ್ ಆಗಿ ಫಾಲೋಅಪ್ ಎಲ್ಲ ಮಾಡಲಿಕ್ಕೆ ಅದು ಸಹ ಕರೆಕ್ಟ್ ಆಗಲಿಲ್ಲ. ನನ್ನ ಹಾಗೆ ತುಂಬ ಪೇಷಂಟ್ನವರು ಇದ್ದಾರೆ. ಅದೇ ರೀತಿ ಅವರ ಟ್ರೀಟ್ಮೆಂಟ್ ಕೂಡ ಡಿಲೇ ಆಗಿದೆ. ಬಟ್ ಕ್ಯಾನ್ಸರ್ ಪೇಷಂಟ್ನವರು ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದಿತ್ತು, ಅದನ್ನು ಸಹ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಕೊರೋನಾ ಇನ್ಫೆಕ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಲಾಕ್ಡೌನ್ ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಚುಲಿ. ಅದೇ ವೈದ್ಯಾಲಯದಲ್ಲಿ ಪುನರ್ಜನ್ಮ ಪಡೆದ ಜನತೆ ಆ ಆರೋಗ್ಯ ಮಂದಿರವನ್ನು ದೂರೀಕರಿಸುವುದು ಎಷ್ಟು ಸರಿ? ವೈದ್ಯರು ಹಾಗೂ ಆರೋಗ್ಯ ಕಾರ್ಯಕರ್ತರಿಗೂ ಒಂದು ಸ್ವಾಭಿಮಾನವಿದೆ. ಕೊರೋನಾ ಹೋರಾಟ ಸಂದರ್ಭದಲ್ಲಿ ತನ್ನವರಿಂದ ದೂರವಿದ್ದು ಕುಟುಂಬಿಕರ ಜತೆಗಿರದೆ ಸೇವೆಯೇ ಧ್ಯೇಯವೆಂದು ದುಡಿದ ಆ ಮನಸ್ಸುಗಳಿಗೆ ಸೋಂಕು ತಗಲುವುದು ವಿಚಿತ್ರವಲ್ಲ. ಆ ಕಾರಣಕ್ಕೆ ಆ ಆಸ್ಪತ್ರೆಯನ್ನು ಸ್ಪರ್ಶ ಮಾಡಬಾರದು, ಅವರ ಮನೆಗಳಿಗೆ ಹೋಗಬಾರದು ಎಂದರೆ ಎಲ್ಲಿದೆ ಬುದ್ಧಿವಂತರ ಜಿಲ್ಲೆಗೆ ಅರ್ಥ?
ನಮ್ಮ ಅಮ್ಮಗೆ ಹೊಟ್ಟೆ ನೋವಿತ್ತು, ಆರಾಮಿದ್ದಿಲ್ಲ. ನಾವು ಏಪ್ರಿಲ್ಗೆ ತೋರಿಸ್ಕೋಬೇಕು ಬೆಂಗಳೂರು ಹತ್ರ. ಆವಾಗ ಲಾಕ್ಡೌನ್ ಟೈಮ್ನಲ್ಲಿ ನಾವು ಬರಲಿಕ್ಕೆ ಆಗಲಿಲ್ಲ. ನಾವು ಮತ್ತೆ ಎಲ್ಲ ಲಾಕ್ಡೌನಲ್ಲಿ ಫುಲ್ಲು ಪ್ರಾಬ್ಲಮ್ ಆಯಿತು ನಮಗೆ. ಮತ್ತು ಲಾಕ್ಡೌನ್ ಎಲ್ಲ ಮುಗಿದ ನಂತರ ಮತ್ತೆ ನಾವು ಮಂಗಳೂರಿಗೆ ಬಂದೀವಿ. ನಾವು ಬೇರೆ ಹಾಸ್ಪಿಟ್ಲಿಗೆ ಹೋದರೆ ಸುಮ್ಮನೆ ಫುಲ್ಲು ಪ್ರಾಬ್ಲಮ್ ಆಗ್ತಿತ್ತು. ಸುಮ್ಮನೆ ಚೆಕ್ ಮಾಡಿ 3 ದಿವಸ ಆದಮೇಲೆ ಒಳಗಡೆ ಕರ್ಕೊತಾರೆ. ಇಲ್ಲ ಹಾಸ್ಪಿಟ್ಲು ಎಲ್ಲ ಚಲೋ ಐತಿ ಫೆಸಿಲಿಟಿ. ನಾವು ಬಂದಿದ್ದ ತಕ್ಷಣ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು. ಇಲ್ಲೆಲ್ಲರೂ ಹಾಸ್ಪಿಟ್ಲಿಗೂ ಚಲೋ ಐತಿ, MIO ಹಾಸ್ಪಿಟಲ್. ನಾನು ಪ್ರೆಸೆಂಟ್ಲಿ ಬೊಂಬೈಯಲ್ಲಿ ಕೆಲಸ ಮಾಡೋದು ಆಸ್ಪತ್ರೆಯಲ್ಲಿ. ನನ್ನ ಹೆಂಡತಿ ಹೆಸರು ನ್ಯಾನ್ಸಿ ಸಿಕ್ವೇರ್ ಅಂತ. ಅವಳಿಗೆ ಕ್ಯಾನ್ಸರ್ ಉಂಟು. ನಾನು ಬೊಂಬೈಯಲ್ಲಿ ಒಂದು 3-4 ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದೆ. ಆದರೆ ಈ ಲಾಕ್ಡೌನ್ನಿಂದ ನನಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ತುಂಬ ಹಾಸ್ಪಿಟ್ಲಿಗೆ ಅಲಿದಾಡಿದೆ. ಹಾಗೆ ನನಗೆ ಎಲ್ಲಿ ಸಹ ಈ ಕೋವಿಡ್ ಪೇಷಂಟ್ನಿಂದ ನನಗೆ ತಾಪತ್ರೆ ಆಯಿತು. ಮತ್ತು ಹಾಗೆ ನನಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗಲಿಲ್ಲ. ಅದರ ನಂತರ ನಾನು ಇಲ್ಲಿ MIO ಹಾಸ್ಪಿಟ್ಲಿಗೆ ಬಂದೆ. ಇಲ್ಲಿ ಈಗ ನನ್ನ ಟ್ರೀಟ್ಮೆಂಟ್ ಚಾಲು ಉಂಟು. ನನ್ನ ಪತ್ನಿಗೆ ಒಂದು ಕ್ಯಾನ್ಸರ್ ಇತ್ತು. ಅದು ನಾನು ಮೊದಲು ಪಾಸ್ ತಗೊಂಡು ಬರ್ತಿದ್ದೆ ತಲಪಾಡಿಯಲ್ಲಿ. ಒಂದು 5 ದಿವಸ ಆಗುವಾಗ ಹೇಳಿದರು ಡೈಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ, ಹೋದರೆ ಅಲ್ಲಿಯೇ ನಿಲ್ಲಬೇಕು. ಇಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇಲ್ಲದವರು ಇದ್ದಾರೆ, ಎಷ್ಟೋ ಪಾಪದವರು ಇದ್ದಾರೆ. ಅವ್ರು ಏನು ಮಾಡೋದು? ಮತ್ತು ಹೀಗೆ ಒಂದು ಕಾನೂನು ಬಂದಿದೆ, 1 ವಾರಕ್ಕೆ ಹೋದರೆ ಕೋವಿಡ್ ಟೆಸ್ಟ್ ಮಾಡಬೇಕಂತ. ಈ ಕೋವಿಡ್ ಟೆಸ್ಟ್ ಮಾಡೋದು 4,000 ರೂಪಾಯಿ ಬೇಕು ಒಂದು ವಾರಕ್ಕೆ. ನಮಗೆ ಈ ಲಾಕ್ಡೌನ್ ವಿಷಯದಲ್ಲಿ ಮೇನ್ ಆಗಿ ತೊಂದರೆ ಆಗಿದ್ದು ಅಂತ ಹೇಳುವುದು ಸೀಟ್ ಪರ್ಮಿಷನ್ ಸರ್. ಯಾಕೆ ಕೇಳಿದ್ರೆ ಸೀಟ್ ಪರ್ಮಿಷನ್ ಈಗ 2 ಒಂದು ಪೇಷೆಂಟು 1 ಜನ, ಆ ಜನಗಳಲ್ಲಿ ಅವರಿಗೆ ಎತ್ಕೊಂಡು ಬರುವಂಥ ಪೇಷೆಂಟಿಗೂ ಒಂದೇ ಜನ ಬೇಕು. ನೀವು 2 ಜನಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಈ PPE ಕಿಟ್ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು, ಯಾರಿಗದು ನಿಜವಾಗಿ ಅಗತ್ಯ ಉಂಟಂತೇಳಿ. ಯಾಕಂದರೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ 750 ಟನ್ನಷ್ಟು PPE ಕಿಟ್ಗಳು ಪ್ಲಾಸ್ಟಿಕ್ ಎಕ್ಯುಮುಲೇಟ್ ಆಗ್ತದೆ, ಮಾಸ್ಕ್ಗಳು ಎಕ್ಯುಮುಲೇಟ್ ಆಗ್ತವೆ. ಸೊ ನಾವು ಅದರದ್ದು ಇಡೀ ಇಂಡಿಯಾದಲ್ಲಿ ಎಷ್ಟು ಒಂದು PPE ಕಿಟ್ ಎಷ್ಟು ಪ್ಲಾಸ್ಟಿಕ್ಕನ್ನು ನಾವು ಉಪಯೋಗ ಮಾಡ್ತಾಯಿದ್ದೇವೆ, ಅದರದ್ದು ನಾವು ಕರೆಕ್ಟ್ ಉಪಯೋಗ ಮಾಡ್ತಾಯಿದ್ದೇವೆ ಅಂತ ಹೇಳಿ ನೋಡಿ. ಅದಕ್ಕೆ ಯಾಕಂದರೆ ಡಿಸ್ಪೋಸಲ್ ಮಾಡಬೇಕದು, ಇಲ್ಲದೆ ಅದನ್ನು ಇನ್ನೊಂದು ಎನ್ವೈರ್ಮೆಂಟಲ್ ಡ್ಯಾಮೇಜ್ ಆಗ್ಬೋದು. ಸೊ ಈ PPE ಕಿಟ್ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡಬೇಕು, ಯಾರಿಗದು ಬೇಕು, ಯಾರಿಗದು ಅಗತ್ಯ ಅದನ್ನು ನೋಡಿ ಅದನ್ನು ನಾವು ನಮ್ಮ ಭಾರತ ದೇಶದಲ್ಲಿ ನಮ್ಮ ಈ ಕೊರೋನಾ ಬಗ್ಗೆ ನಮಗೆ ಏನು ನಾವು ಕಲೀಲಿಕ್ಕೆ ಸಿಕ್ಕಿದೆ ಅದರ ಪ್ರಕಾರ ನಾವು ಪರಿಸ್ಥಿತಿಯನ್ನು ಮುಖಾಂತರ ನಾವು ಚೇಂಜ್ ಮಾಡ್ತಾ ಇರಬೇಕು ನಮ್ಮ ಪಾಲಿಸಿಯನ್ನು. ಸೊ ನಾವು 1857 1890 ನಮ್ಮ ಆ್ಯಕ್ಟ್ ಪ್ರಕಾರ ನಾವು ನಡಿಬಾರ್ದು. 21ನೇ ಶತಮಾನದಲ್ಲಿ ನಾವು ನಮ್ಮ ಪರಿಸ್ಥಿತಿ ನೋಡಿ ಅದರ ಪ್ರಕಾರ ನಡಿಬೇಕು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಕೋವಿಡ್ ಬಗ್ಗೆ ನಾವು ಏನು ಜಾಗ್ರತೆ ವಹಿಸ್ಬೇಕಂತೇಳಿ ಎಲ್ಲರೂ ಈಗ 3 ಇಂಪಾರ್ಟೆಂಟ್ ನಾವು ಜಾಗ್ರತೆ ವಹಿಸುವಂಥದ್ದು ನಾವು ಎಲ್ಲರೂ ಮಾಡಬೇಕು. ಒಂದು ಈ ಮಾಸ್ಕ್ ಹಾಕುವಂಥದ್ದು, ಎಲ್ಲರೂ ಮಾಸ್ಕ್ ಹಾಕಿದರೆ ಜನರಲಿ ಇನ್ನೊಬ್ಬರು ಇರುವಾಗ ಹತ್ತಿರ, ಬಟ್ ಯಾವತ್ತು ಹಾಕೋದು ಒಳ್ಳೆಯದು, ಯಾವಾಗಲೂ ಮಾಸ್ಕ್ ಹಾಕಿಕೊಂಡೇ ಇರಬೇಕು. ಮಾಸ್ಕ್ ಹಾಕಿದರೆ ನಿಮಗೆ ಅದೊಂದು ದೊಡ್ಡ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಫಸ್ಟ್ ಅದು. ಸೆಕೆಂಡ್, ಸೋಷಿಯಲ್ ಡಿಸ್ಟೆನ್ಸ್. ಇನ್ನೊಬ್ಬರ ಹತ್ರ ತುಂಬ ಹೊತ್ತು ಮಾತಾಡಬೇಡಿ. ಒಂದು ಮುಂಚೆಲ್ಲ ನಾವು ಅರ್ಧ ಗಂಟೆ 3/4 ಗಂಟೆ ಹೀಗೆ ಅಂಗಡಿ ಹತ್ರ ನಿಂತು ಹೀಗೆ ಮಾತಾಡೋದು, ಫ್ರೆಂಡ್ಸ್ ಹತ್ರ ಮಾತಾಡೋದು, ಜಾಸ್ತಿ ಮಾತಾಡಬಾರ್ದು. 15 ಮಿನಿಟ್ಗಿಂತ ಜಾಸ್ತಿ ಇನ್ನೊಬ್ಬರ ಹತ್ರ ಹತ್ತಿರ ಇರ್ಬೋದು, 6 ಫೀಟ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇರಬೇಕು. ಮತ್ತು ತುಂಬ ಹೊತ್ತು ಅಗತ್ಯ ಇಲ್ಲದೆ ಮಾತಾಡಬಾರ್ದು. ಅದನ್ನು ನಾವು ನಮ್ಮ ಹ್ಯಾಬಿಟನ್ನು ಡೆವಲಪ್ ಮಾಡಬೇಕು. ಇನ್ನೊಂದು ಹ್ಯಾಂಡ್ ವಾಶ್ ಅಂದರೆ ಕೈ ತೊಳೆಯುವಂಥದ್ದು ಅಂತೇಳಿ. ಅದು ಕೈ ತೊಳೆಯಲಿಕ್ಕೆ ಕೂಡ ಒಂದು ಸ್ಟೆಪ್ಸ್ ಇದೆ, 6 ಸ್ಟೆಪ್ಸ್ ಇದೆ ಹೇಗೆ ಕೈ ತೊಳೆಯೋದು ಅಂತೇಳಿ. 2 ರೀತಿಯಲ್ಲಿ ಕೈ ತೊಳೆಯೋದು, ಒಂದು ಸೋಪ್ ಮತ್ತು ನೀರಲ್ಲಿ ಕೈ ತೊಳೆಯುವಂಥದ್ದು. ಅದು 6 ಸ್ಟೆಪ್ಸ್ ಅಂತೇಳಿದೆ. ನೀವು ಯಾವುದಾದ್ರೂ ವಿಡಿಯೋದಲ್ಲಿ ಹ್ಯಾಂಡ್ ವಾಶ್ ಸ್ಟೆಪ್ಸ್ ಅಂತ ಹೇಳಿದರೆ ಅದು ತೋರಿಸ್ತಾರೆ. ಇಲ್ಲದಿದ್ದರೆ ಸ್ಪಿರಿಟಲ್ಲಿ ಕೈ ತೊಳಿಬೇಕು, ಅದು ವೈಪ್ ಮಾಡಬೇಕು. ಅದು ಸ್ಪಿರಿಟಲ್ಲಿ 70% ಆಲ್ಕೋಹಾಲ್ ಇರಬೇಕು, ಅದರಲ್ಲಿ ಡೈಲ್ಯೂಟ್ ಮಾಡಿ ಅದೆಲ್ಲ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಅದು ಸ್ಪಿರಿಟಲ್ಲಿ ನೀವು ಕೈ ತೊಳೆಯುವಾಗ 20 ಸೆಕೆಂಡಿಂದ 30 ಸೆಕೆಂಡ್ ಹ್ಯಾಂಡ್ ಇದು ಮಾಡಬೇಕು, ಕ್ಲೀನ್ ಮಾಡಬೇಕು ಸ್ಪಿರಿಟಲ್ಲಿ. ಸೋಪ್ ಆ್ಯಂಡ್ ವಾಟ್ರಲ್ಲಿ ಮಾಡೋದಾದರೆ 40 ಸೆಕೆಂಡಿಂದ 50 ಸೆಕೆಂಡ್, ಆಲ್ಮೋಸ್ಟ್ ಎ ಮಿನಿಟ್. ಅದು ಹೇಗೆ ಮಾಡೋದಂತಿದೆ, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಮತ್ತು ಇದು ಮಾಡಬೇಕು, ಮತ್ತು ಹೀಗೆ 6 ಸ್ಟೆಪ್ಸ್ ಇದೆ. ನೀವು ಯಾವ ವಿಡಿಯೋದಲ್ಲಿ ನೋಡಿದರೂ ಅದು ತೋರಿಸ್ತಾರೆ. ಸೊ ಇದು 3 ಮಾಡಿದರೆ ಆ್ಯಕ್ಚುಲಿ ಕೋವಿಡ್ ಬರೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಮಾರ್ಚಿಂದ ನಮ್ಮ ಆಸ್ಪತ್ರೆ ನಾವು ಯಾವತ್ತೂ ಕ್ಲೋಸ್ ಮಾಡಲಿಲ್ಲ. ನಾವು 5 ದಿನ ನಮ್ಮ ಈ ಕೋವಿಡಿಗೆ ಪ್ರಿಪ್ರೇಷನಿಗೆ ಮಾತ್ರ ನಾವು ಬಂದ್ ಮಾಡಿದ್ದು. ಮತ್ತು ನಮ್ಮ ಹಾಸ್ಪಿಟ್ಲ್ ಯಾವತ್ತೂ ಓಪನ್ ಇದೆ. ಈಗ 4 ತಿಂಗಳಲ್ಲಿ ಸಾಧಾರಣ 25,000ಕ್ಕಿಂತ ಜಾಸ್ತಿ ಪೇಷಂಟ್ ಮತ್ತು ಜನ ಮತ್ತು ನಮ್ಮ ಸ್ಟಾಫ್ ಒಳಗೆ ಹೊರಗೆ ಹೋಗ್ತಾ ಇದ್ದಾರೆ. ನಮ್ಮ ಸ್ಟಾಫ್ ಒಬ್ಬರಿಗೂ ಕೋವಿಡ್ ಬರಲಿಲ್ಲ. ಯಾಕಂದರೆ ಎಲ್ಲರೂ ಮಾಸ್ಕ್ ಹಾಕ್ತಾರೆ,
ಫೇಸ್ ಶೀಲ್ಡ್ ಹಾಕ್ತಾರೆ, ಗಾಗಲ್ಸ್ ಹಾಕ್ತಾರೆ, ಎಲ್ಲ ಜಾಗ್ರತೆಯನ್ನು ವಹಿಸ್ತಾರೆ. ಸೊ ಒಬ್ರಿಗೂ ಬರಲಿಲ್ಲ. ನೀವು ಎಣಿಸಿ 25,000 ಜನ ಮಾರ್ಚಿಂದ ಒಳಗೆ ಬಂದು ಆಗಿದೆ. ನಮಗೆ ನಾವು ಯಾರಿಗೂ ನಮ್ಮ ಹಾಸ್ಪಿಟ್ಲ್ ಬಾಗಿಲಲ್ಲಿ ನಿಮಗೆ ಜ್ವರ ಇದ್ದರೂ ಏನಿದ್ರು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳೋದಿಲ್ಲ. ಅವರಿಗೆ ಮಾಸ್ಕ್ ಕೊಡ್ತೇವೆ, ಅದಕ್ಕೆ ಏನು ಟೆಸ್ಟ್ ಮಾಡಬೇಕು ಅದನ್ನು ಮಾಡ್ತೇವೆ. ಯಾಕಂದರೆ ಕೋವಿಡಿಂದ ಮಾತ್ರ ಜ್ವರ ಬರೋದಿಲ್ಲ, ಡೆಂಗು ಉಂಟು, ಮಲೇರಿಯಾ ಉಂಟು, ಕ್ಯಾನ್ಸರ್ ಸೆಪ್ಸಿಸಿಂದ ಬರ್ತದೆ, ಇನ್ಫ್ಲಮೇಷನಿಂದ ಬರ್ತದೆ, ತುಂಬ ಕಾರಣದಿಂದ ಬರ್ತದೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಈಗ 10 ಜನರಿಗೆ ರೋಗಿಗಳಿಗೆ ಮತ್ತು ಅವರ ಮನೆ ನೋಡ್ಕೊಳ್ಳೋರಿಗೆ ಕೋವಿಡ್ ಬಂದಿದೆ. ಈ 10 ಜನರಲ್ಲಿ ಒಬ್ಬರಿಗೆ ರೋಗಿ, ಇಬ್ಬರು, ಇನ್ನೊಬ್ಬರು ಎಲ್ಲರೂ ಅವರನ್ನು ನೋಡ್ಕೊಳ್ಳಿಕ್ಕೆ ಬರ್ತಾರಲ್ಲ ಅವ್ರಿಗೆ ಪಾಸಿಟಿವ್. ಯಾಕಂದರೆ ಅವರು ಹೊರಗಡೆ ತಿರುಗಾಡ್ತಾ ಇರ್ತಾರೆ ಮಾಸ್ಕ್ ಇಲ್ಲದೆ. ಅವರು ಹಾಸ್ಪಿಟ್ಲಿಗೆ ಒಂದು ಇವರನ್ನು ನಾವು 5 ದಿನ ಇಡ್ತೇವೆ ಕ್ವಾರಂಟೈನ್ ಅಂತೇಳಿ, ಅಂದರೆ ಸರ್ಜರಿ ಮಾಡೋ ಮುಂಚೆ. ಆದರೂ ನಮ್ಮ ಈ ಇಡೀ 25,000 ಜನರು ಹಾಸ್ಪಿಟ್ಲ್ ಬಂದು ಹೋದವರು, ಜಾಗ್ರತೆ ವಹಿಸಿದವರು ಯಾರಿಗೂ ಬರಲಿಲ್ಲ. ಬಂದವರು 10 ಜನರಿಗೆ ಅದರಲ್ಲಿ 2 ರೋಗಿ, 8 ಜನ ಕ್ಯಾರ್ಟೇಕರ್ ಅಂತೇಳಿ ನೋಡ್ಕೊಳ್ಳೋರು. ಅದು ಕೂಡ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್, ಒಂದೇ ರೂಮಲ್ಲಿ ಇಬ್ಬರು ಇರ್ತಾರೆ 5 ಜನ, ಆದರೂ ಮಾಸ್ಕ್ ಹಾಕಿದವರೇ ಬರಲಿಲ್ಲ. ಸೊ ಒಂದು ಪೇಷಂಟ್ ಮತ್ತು ಒಂದು ಕ್ಯಾರ್ ಗಿವರ್ ಇರ್ತಾರೆ, ಅವರೊಟ್ಟಿಗೆ ನೋಡ್ಕೊಳ್ಳೋರು. ಅವ್ರಿಗೆ 5 ದಿನ ಹಾಸ್ಪಿಟ್ಲಲ್ಲಿ ರೂಮಲ್ಲಿ ಇರಿ ಅಂತ ಹೇಳ್ತೇವೆ. 6ನೇ ದಿನ ಈ ಟೆಸ್ಟ್ ಮಾಡ್ತೇವೆ RT-PCR. ಅದರಲ್ಲಿ ಯಾರಿಗೂ ನಮಗೆ ಇಬ್ಬರಿಗೂ ಒಟ್ಟಿಗೆ ಆದದ್ದು ನೋಡಲಿಲ್ಲ. ಅಂದರೆ ಯಾವಾಗಲೂ ಪೇಷಂಟ್ ಮಾಸ್ಕ್ ಹಾಕ್ತಾರೆ, ಅವರು ಜಾಗ್ರತೆ ವಹಿಸ್ಕೊಳ್ತಾರೆ. ಸೊ ಹಾಗಿರುವಾಗ ನೋಡಿ ಎಷ್ಟು ಕಷ್ಟ ಇದೆ ಅದು ಒಬ್ಬರಿಂದ ಒಬ್ಬರಿಗೆ ಹೋಗಲಿಕ್ಕೆ, ನೀವು ಮಾಸ್ಕ್ ಎಲ್ಲ ಹಾಕಿದರೆ. ಸೊ ನಿಮಗೆ ವಿನಂತಿ ಅಂದರೆ ಮಾಸ್ಕ್ ಹಾಕಲೇಬೇಕು. ನೀವು ಆದಷ್ಟು ಮನೆಯಲ್ಲಿ ನೀವು ಹಾಕದಿದ್ದರೆ ತೊಂದರೆ ಇಲ್ಲ, ಆದರೆ ನೀವು ಹೊರಗಡೆ ಹಾಕದಿದ್ದರೆ ಮನೆಯಲ್ಲಿ ಪ್ರಾಯದವರಿದ್ದರೆ ನೀವು ಮನೆಯಲ್ಲಿ ಪ್ರಾಯದವರಿಗೆ ತೊಂದರೆ ಕೊಡ್ತಾಯಿದ್ದೀರಿ, ಏನಾದರೂ ಆಗ್ಬೋದು ಅವರಿಗೆ. ಸೊ ಅಂಥದ್ದಿರುವಾಗ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್, ಹ್ಯಾಂಡ್ ವಾಶ್ ಆ್ಯಸ್ ಪರ್ ಪ್ರೊಸೀಜರ್. ಹ್ಯಾಂಡ್ ವಾಶ್ ಕರೆಕ್ಟ್ ಮಾಡಬೇಕದು. ಹೀಗೆ ಮಾಡಿ ಸ್ವಲ್ಪ ಸ್ಪಿರಿಟ್ ಹಾಕಿ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. 20 ಸೆಕೆಂಡ್ ಮಾಡಬೇಕು, 70% ಆಲ್ಕೋಹಾಲ್ ಇರಬೇಕು, ಅದೆಲ್ಲ ಇದ್ದರೆ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ 40% ನೀರಿನ ಅಭಾವ ಇರ್ಬೋದು, ಟ್ಯಾಪಲ್ಲಿ ನೀರು ಬರ್ತಾ ಇರಲಿಕ್ಕೆಲ್ಲ ಅದೆಲ್ಲ ತೊಂದರೆಗಳಿರುವಾಗ ನಾವು ಫೇಸ್ ಮಾಸ್ಕ್ ನಮಗೆ ಸೇಫೆಸ್ಟ್. ಮತ್ತು ನಮ್ಮ ಕೈಯನ್ನು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಹಾಕಬೇಡಿ ಅಷ್ಟೇ. ಅದನ್ನು ನೀವು ವೈರಸ್ ಅದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ಎಲ್ಲೆಲ್ಲಿ ಮುಟ್ಟಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಒಂದು ಹಾಕಬೇಡಿ ಕೈ. ಅದನ್ನು ಕೈ ತೊಳೆದೇ ಊಟ ಮಾಡೋ ಮುಂಚೆ ಕೈ ತೊಳೆಯಿರಿ, ಅಷ್ಟೇ ನನ್ನ ವಿನಂತಿ. ಇದು ಮಾಡಿದರೆ ನಾವು ಕೋವಿಡನ್ನು ಒಳ್ಳೆ ನಿಯಂತ್ರಣ ತರ್ಬೋದು ಮತ್ತು ಅದನ್ನು ಕಂಟ್ರೋಲ್ ಮಾಡಿ ಡೆತ್ ರೇಟನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಕೋವಿಡ್-19 ಒಂದು ಸೋಂಕು, ಇದು ಮಾತ್ರ ಸತ್ಯ. ವಾಸ್ತವದಲ್ಲಿ ಇತರೆ ವೈರಸ್ಗಳಿಗಿಂತ ದುರ್ಬಲ ವೈರಸ್. ಆದರೆ ಜನರ ತಪ್ಪು ತಿಳುವಳಿಕೆಯಿಂದ ಜನತೆ ಕಂಗಾಲಾಗಿದ್ದಾರೆ. ದಯವಿಟ್ಟು ನಿಮ್ಮ ಆರೋಗ್ಯ ರಕ್ಷಣೆಗಾಗಿ ಕೊರೋನಾ ವಾರಿಯರ್ಸ್ ಒಂದಿಗೆ ಸಹಕರಿಸಿ. ಇನ್ನಿತರ ರೋಗಿಗಳ ಸೇವೆ ಮಾಡಲು ಅವಕಾಶ ನೀಡಿ. ಆರೋಗ್ಯ ಸೇವಕರ ಮನಸ್ಸು, ಭಾವನೆಗಳನ್ನು ಅರ್ಥೈಸಿ. ಬಂಧುಗಳೇ, ನಿಮ್ಮ ಸೇವೆಗಾಗಿ ನಾವಿದ್ದೇವೆ. ಕೊನೆಯದಾಗಿ ಒಂದು ಮಾತು, ಕೊರೋನಾ ವೈರಸ್ ಸಂಬಂಧಗಳನ್ನು ಕಡಿಯುವುದಕ್ಕಲ್ಲ, ಬದುಕಿನ ಅಂತಿಮ ಘಟ್ಟವಲ್ಲ, ಬದಲಾಗಿ ಮುಂದೆಯೂ ಆರೋಗ್ಯಕರ ಬದುಕನ್ನು ಬೆಸೆಯುವುದಕ್ಕಾಗಿ. ಇದಕ್ಕಾಗಿ ನಮ್ಮತನ ಮರೆಯದಿರೋಣ.